ವೇದೋಕ್ತ ಮಾತ್ರಜ ವೇದೋಕ್ತ ಮಂತ್ರದಿಂದ ಅಪರ ಕರ್ಮಂಗಳಂ ಸಾಧಿಸಿ ದಾನ ದಕ್ಷಿಣೆ ಹೋಮ ನೇಮದಿ ಮೇದಿನೀಶಗೆ ಸ್ವರ್ಗಮಂ ಗುಣಿಸಿ ದಾನ ದಕ್ಷಿಣೆ ಹೋಮ ನೇಮದು ಮೇದಿನೀಶಗೆ ಸ್ವರ್ಗಮಂ ಗುಣಿಸಿ ಸಕಲ ಪಿತೃಜನವ ಸಂತುಷ್ಟಿಗೊಳಿಸಿ ತಮ್ಮ ಭರತ, ಅಣ್ಣ, ನಿನ್ನ ಮುಖದರ್ಶನದಿಂದ ಯಾವ ಸಂತೋಷ ಆಯಿತೋ ನನಗೆ. ನೀನಾಡಿದಂತಹ ಮಾತುಗಳನ್ನು ಕೇಳುವಾಗ ನನ್ನನ್ನು ನೋಡಿದೆಯಾ? ಕಾಣುತ್ತಾ ಉಂಟಲ್ಲ ಅಣ್ಣ. ಜಗತ್ತಿನಲ್ಲಿ ಯಾವುದನ್ನು ನಾವು ಕಳೆದುಕೊಂಡೆವು ಅಂತಾದರೆ ಮತ್ತೆ ಅದು ಸಿಗುವುದಕ್ಕಿಲ್ವೋ? ಅಂತಹ ಅಮೂಲ್ಯವಾದದ್ದನ್ನು ನಾವು ಕಳ್ಕೊಂಡೆವಲ್ವೇ? ದೌರ್ಭಾಗ್ಯ ಅಂತ ಹೇಳುವುದು, ವಿಧಿ ಅಂತ ಆಡುವುದೋ ಗೊತ್ತಾಗುವುದಿಲ್ಲ. ಸರಿಯಪ್ಪ, ನೀನು ಆಡಿದ್ದೇ ಸತ್ಯ. ಜಗತ್ತಿನಲ್ಲಿ ವಿಧಿಯನ್ನು ಮೀರಿ ನಿಲ್ಲುವುದಕ್ಕೆ ನಾವೋ ಹೇಳು? ಯಾರಿಗೂ ಸಾಧ್ಯ ಇಲ್ಲವಲ್ಲ. ಕಾಲದ ಗತಿಯನ್ನು ಮೀರುವುದಕ್ಕೆ ನಾವಲ್ಲ. ಹಿರಿಯರು ಆಡಿದಂತಹ ಮಾತು ಆಗಾಗ ನನಗೆ ನೆನಪಾಗುತ್ತದೆ. ಭೋಗೋ ಮೇಘಾವಿತಾನಸ್ತ ವಿದ್ಯುಲ್ಲೇಖೇವ ಚಂಚಲ. ನಮಗೆ ಕಾಣುವಂತಹ ವೈಭವವಾಗಲಿ, ಭೋಗವಾಗಲಿ, ಸಂಪತ್ತಾಗಲಿ ಮೇಘಾವಿತಾನಸ್ತ ವಿದ್ಯುಲ್ಲೇಖೆ, ಮೋಡದಲ್ಲಿ ಕಾಣುತ್ತಿರುವಂತಹ ಮಿಂಚಿನ ಹಾಗೆ ಚಂಚಲವಾದದ್ದು ಬಿಟ್ಟರೆ ಅದನ್ನು ನಾವು ಶಾಶ್ವತ ಅಂತ ಭ್ರಮಿಸುವುದಕ್ಕಿಲ್ಲ, ಸಾಧ್ಯವೂ ಇಲ್ಲ. ಕಂದ ಅಣ್ಣ, ಕೇಕಯದಿಂದ ಬಂದೆ ಅಲ್ವೇ? ಅಯೋಧ್ಯೆಯ ಸ್ಥಿತಿಯನ್ನು ಅರಿತೇ ನೀನು ಅಯೋಧ್ಯೆಗೆ ಬಂದೆ. ಅಣ್ಣ, ಅಯೋಧ್ಯೆಯ ಸ್ಥಿತಿ ಏನಿರಬಹುದು ಎನ್ನುವ ಹಾಗೆ ಭ್ರಮೆಯನ್ನಿಟ್ಟುಕೊಂಡು ಬಂದದ್ದು. ಯಾಕಂದರೆ ನನಗೆ ನಿರೀಕ್ಷೆ ಇದ್ದದ್ದು ಬಹಳ ದೊಡ್ಡದು. ಭರತ ಅದೆಷ್ಟೋ ಸಮಯದ ಬಳಿಕ ಮರಳಿ ಅಯೋಧ್ಯೆಗೆ ಬರುತ್ತಾನೆ. ಹೌದಪ್ಪ. ಬಂದಂತಹ ಭರತನನ್ನು ನಮ್ಮ ಅಯೋಧ್ಯೆಯ ಮಗ ಈತ ಎನ್ನುವ ಹಾಗೆ ಎಲ್ಲರೂ ಎದುರುಗೊಳ್ಳುತ್ತಾರೆ. ಎಲ್ಲವೂ ನೀರ ಮೇಲಣ ಗುಳ್ಳೆ ಅಂತ ಭಾಸಾಗಿ ಹೋಯಿತಣ್ಣ ನನಗೆ. ಪರಿಸ್ಥಿತಿ ಅಲ್ಲಿಯವರೆಗೆ ತಂದು ಬಿಟ್ಟಿದೆ ನಮ್ಮನ್ನು. ಮಗು ಅಣ್ಣ, ಬದುಕಿನಲ್ಲಿ ನಿರೀಕ್ಷೆ ಅನ್ನುವುದು ಎಷ್ಟೋ ಸಲ ಹುಸಿಯಾಗಿ ಬಿಡುತ್ತದೆ. ಅರ್ಥವಾಗುತ್ತಾ ಉಂಟು. ಬೀಳುತ್ತಾ ಏಳುತ್ತಾ ಮಗನೇ ನನ್ನನ್ನು ಬಿಟ್ಟು ಹೋಗಬೇಡ ರಾಮ ರಾಮ ಅಂತ ಹೇಳುವ ತಂದೆಗೆ ಬೆನ್ನು ಹಾಕಿ ನಾನು ಕಾನನದ ಕಡೆಗೆ ಮುಖ ಮಾಡಿದವ. ನೀನಾಡುವಾಗ ಪರಿಸ್ಥಿತಿ ಹೇಗಿದ್ದಿರಬಹುದು ಅಂತ ಕಲ್ಪಿಸುವುದಕ್ಕೂ ಸಾಧ್ಯವಾಗುತ್ತಾ ಇಲ್ಲ ಅಣ್ಣ. 14 ವರ್ಷಗಳ ಮರುದಿನವಾದರೂ ಬಂದು ತಂದೆಯನ್ನು ನೋಡುತ್ತೇನೆನ್ನುವ ನಿರೀಕ್ಷೆಯಿಂದಲೇ ಕಾನನಕ್ಕೆ ಬಂದಂತಹ ನನಗೆ ನಮ್ಮ ತಂದೆ ಸ್ವರ್ಗಸ್ಥರಾದಂತಹ ಆಘಾತಕಾರಿಯಾದ ವರ್ತಮಾನವನ್ನು ನೀನು ಬಂದಾಡಿದೆ. ಮಗು ಅಣ್ಣ, ಒಂದು ನೆಲೆಯಿಂದ ನೋಡಿದರೆ ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವನು. ಹೊರಡುವ ಕಾಲದಲ್ಲಿ ನಿನ್ನಲ್ಲಿ ನಾನು ವರ್ತಮಾನವನ್ನು ಹೇಳಿಯೇ ಕಾಡಿನ ಕಡೆಗೆ ಬರಬೇಕಿತ್ತು. ಅಣ್ಣನಾದಂತಹ ನನಗದು ಹೊಣೆಗಾರಿಕೆಯೂ ಆಗಿತ್ತು. ಆದರೆ ಆ ಸನ್ನಿವೇಶದಲ್ಲಿ ರಾಮ ಹೇಗಿದ್ದ ಮತ್ತು ಏನು ಮಾಡಬೇಕಿತ್ತು ಅನ್ನೋದು ನಿನ್ನ ಅರಿವಿಗೂ ಬಂದಿರಬಹುದು. ಈಗ ಅಣ್ಣ, ನಿರೀಕ್ಷೆ ಇದ್ದದ್ದು ಬೇರೆ ಅಲ್ವೇ? ನಾನು ಬರಬೇಕಾದ್ರೆ ಅಣ್ಣ ತಮ್ಮ ಭರತ ಬಂದ ಎನ್ನುವ ಹಾಗೆ ಮಾತನ್ನಾಡಿಸಿ ಬಂದು ಅಪ್ಪಿಕೊಳ್ಳುತ್ತಾನೆ. ಎಷ್ಟು ಸಮಯ ಆಯಿತು ಕಂದ ನಿನ್ನನ್ನು ನೋಡಿ ಅಂತ ಆಡುತ್ತಾನೆ ಅಂತ ಭಾವಿಸಿದೆ. ಆದರೆ ಬಂದಾಗ ಜನ್ಮಕ್ಕೆ ಕಾರಣನಾದಂತಹ ತಂದೆಯನ್ನೇ ಕಳಕೊಂಡ ಪರಿಸ್ಥಿತಿಯನ್ನು
ನನ್ನ ಕಂಗಳಲ್ಲಿ ಕಾಣಬೇಕಾಯಿತಲ್ಲ ಅಂತ ನೋವು, ಸಂಕಟ, ಹೇಳಿಕೊಳ್ಳುವುದಕ್ಕಾಗದಂತಹ ಭಾವ ನನ್ನ ಮನದಲ್ಲಿ ಉಂಟಾಗಿ ಹೋಯಿತಣ್ಣ. ನಿನ್ನಲ್ಲಿ ಹೇಳುವ ಅಂತ ಹೇಳಿದ್ರೆ ನೀನು ಹೋಗಿದ್ದಿ ಅಲ್ಲಿ ಹೀಗಾಗಿ ಹೋಗಿದೆ, ಯಾವ ನೋವನ್ನು ತಡೆದುಕೊಳ್ಳಲಿ ಅಂತ ನಾನೇ ಯೋಚಿಸಬೇಕಾಯಿತು. ಅಣ್ಣ, ಮಗು, ನೀನು ಅಪ್ಪನನ್ನ ಒಪ್ಪಿಸಿ ಬಂದೆ ಅಂತ ಅಂದುಕೊಂಡಿರಬಹುದು, ಆದರೆ ಅಲ್ಲಿಯ ಪರಿಸ್ಥಿತಿಯನ್ನೆಲ್ಲವನ್ನು ನಿನಗೆ ಹೇಳಿದ್ದೇನಲ್ಲ ಈಗ. ಹೌದು, ಒಮ್ಮೆ ಯೋಚಿಸಬಾರದೆ ನೀನು? 8 ದಿನಗಳ ಕಾಲ ಅನ್ನವನ್ನು ಉಣ್ಣದೆ ರಾಮ ರಾಮ ಅನ್ನುವ ಒಂದು ಶಬ್ದವನ್ನು ಮಾತ್ರ ಹೇಳ್ತಾ ಹೇಳ್ತಾ ಪಿತೃಲೋಕವನ್ನು ಐದಿದಿರಲ್ವೇ? ರಾಮ ಮಾತ್ರ ಅವರ ನಾಲಗೆಯಲ್ಲಿದ್ದದ್ದು ಕಡೆಯವರೆಗೆ. ಬೇರಾವ ಮಕ್ಕಳ ಬಗೆಗೆ ಅವರಿಗೆ ಯೋಚನೆಯೂ ಇರಲಿಲ್ಲ ಅಣ್ಣ. ಯಾಕಂದ್ರೆ ರಾಮನೇ ನಮ್ಮಪ್ಪ ದಶರಥನ ಉಸಿರು. ಆ ಉಸಿರೇ ದೇಹದಿಂದ ಹೊರಟು ಹೋಯಿತು ಅಂತ ಆದಮೇಲೆ ಅದು ಹೇಗೆ ಆ ಜೀವ ಉಳಿದೀತು ಹೇಳಣ್ಣ ನೀನು? ಭರತ ಅಣ್ಣ, ರಾಮನಲ್ಲೇ ಉಳಿದ 3 ಮಕ್ಕಳನ್ನು ಆ ತಂದೆ ಕಾಣ್ತಾ ಇದ್ರು ಅಂತ ನಾನು ಭಾವಿಸ್ತೇನೆ. ಮತ್ತೆ ಒಂದು ಯಾವ ಕಾರಣಕ್ಕಾದರೂ ವಿಧಿಯ ಆಣತಿಯನ್ನು ಮೀರಿ ನಡೆಯುವುದಕ್ಕುಂಟೋ ಹೇಳು? ಅದಾಗುವುದಿಲ್ಲ ನಿಜ ಅಣ್ಣ. ಹಾಗೆಂದು ಹಿರಿಯವನಾದ ನಾನು ತಂದೆ ಸ್ವರ್ಗಸ್ಥನಾದಂತಹ ವರ್ತಮಾನವನ್ನು ಕೇಳಿದಾಗ ಆರ್ಷೇಯವಾದಂತಹ ನಮ್ಮ ಪರಂಪರೆಯಲ್ಲಿ ಕರ್ಮಪುತ್ರ ಏನನ್ನು ಮಾಡಬೇಕು ಅದೆಲ್ಲವನ್ನು ಮಾಡಲೇಬೇಕಲ್ಲ. ಮಾಡಬೇಕು. ಗುರುಗಳಾದಂತಹ ವಸಿಷ್ಠರೂ ಜೊತೆಯಾಗಿ ಆಗಮಿಸಿದವರಿದ್ದಾರೆ. ಅವರನ್ನೇ ಮಾರ್ಗದರ್ಶಕರನ್ನಾಗಿರಿಸಿಕೊಂಡು ವೇದೋಕ್ತವಾದಂತಹ ಮಂತ್ರಗಳಿಂದ ತಂದೆಗೆ ಜಲತರ್ಪಣವನ್ನು ಪಿಂಡ ಪ್ರದಾನವನ್ನು ಮಾಡುವುದೇ ವಿಹಿತ ಅನ್ನುವಂತಹ ನೆಲೆಯಿಂದಲೇ ಪುತ್ರನಾದವನು ಯಾವುದನ್ನು ಉಣ್ಣುತ್ತಾನೋ ಅದನ್ನೇ ಸ್ವರ್ಗಸ್ಥನಾದಂತಹ ತಂದೆಗೂ ಪಿಂಡವಾಗಿ ಕೊಡಬೇಕು ಅನ್ನುವ ಗುರುಗಳ ಮಾತಿನಂತೆ ಹಿಪ್ಪೆಕಾಯಿಯ ಹಿಂಡಿಯನ್ನು ಎಲಚಿಕಾಯಿಯನ್ನು ಬೆರೆಸಿ ಪಿಂಡವನ್ನು ಮಾಡು ಅಂತ ನಾನು ಲಕ್ಷ್ಮಣನಲ್ಲಿ ಆಡಿದ್ದೇನೆ. ಕೇಳಿದೆ ಅಣ್ಣ. ಇಂತಹ ಪರಂಪರೆಯಲ್ಲಿ ಹೇಗೆ ಗೊತ್ತೋ, ನದಿಯ ದಡಕ್ಕೆ ಹೋಗುವಾಗ ಮುಂದಿನಿಂದ ಮಡದಿ ಹೋಗಬೇಕು ಸೀತೆ, ಮುಂದಿನಿಂದ ಸಹೋದರನಾದಂತಹ ಲಕ್ಷ್ಮಣ ಅವಳ ಹಿಂದಿನಿಂದ ನಾನು, ನೀನು ಜೊತೆಯಾಗಿ ನದಿಯ ಬಳಿಗೆ ಬಂದು ಜಲತರ್ಪಣಾದಿಗಳನ್ನು ಕೊಟ್ಟವರಿದ್ದೇವೆ. ಅಪ್ಪನಿಗೆ ಸೇರಿತೋ ಅಂತ ಯೋಚಿಸಬೇಕಷ್ಟೇ. ದರ್ಭಾಸ್ತರಣವನ್ನು ಮಾಡಿ ಗುರುಗಳು ಆಡಿದಂತೆ ವೈದಿಕವಾದ ಎಲ್ಲ ಕ್ರಿಯೆಗಳನ್ನು ಮಾಡಿ ಪೂರೈಸಿದವನಿದ್ದೇನೆ. ಮರಳಿ ಆಶ್ರಮದೆಡೆಗೆ ಬಂದು ನಮ್ಮ ತಂದೆಯವರದ್ದಾದಂತಹ ಗುಣಗಾನವನ್ನೇ ಮಾಡುತ್ತಾ 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 ಹೊತ್ತನ್ನು ಕಳೆದವರಿದ್ದೇವೆ. ನೋಡಿದೆಯಾ, ನಮ್ಮ ಕುಲದ ಮೂಲ ಪುರುಷನಾದಂತಹ ಸೂರ್ಯ ಪಶ್ಚಿಮಾಂಬುದಿಯಲ್ಲಿ ಮುಳುಗಿ ತನ್ನ ನಿಯತವಾದಂತಹ ಋತವನ್ನು ಮೀರುವುದಕ್ಕಿಲ್ಲ ಅನ್ನುವುದಕ್ಕಾಗಿಯೇ ಪೂರ್ವ ದಿಕ್ಕಿನಲ್ಲಿ ಮರಳಿ ಉದಯಿಸಿದವನಿದ್ದಾನೆ. ಹೌದಣ್ಣ. ಅದರ ಅರ್ಥ ಏನು ಗೊತ್ತೇ? ದಿನ ಅನ್ನುವುದು ರಾತ್ರಿಯನ್ನು ಸೇರಿ ಮರುದಿನವಾಗಿದೆ ಅಂತ. ಈ ಹೊತ್ತು ಆ ದಿವಸ ಉಪವಾಸದೊಳಗಿದ್ದು ಮರುದಿನದೊಳದಯ ಬುಧಿ ರಾಮ ಕೌಸಲೆ ಸುಮಿತ್ರೆಯರ ಪಾದ ಕೆರಗುತ್ತ ಸಕಲ ಮುನಿ ಜನರ ಮುಂದೆ ಧೈರ್ಯೋಧ ಸಕಲ ಮುನಿ ಜನರ ಮುಂದೆ ಧೈರ್ಯೋಧಾಮನುತದ ರಾಮ ಭರತ ಅಣ್ಣ, ಮಾವನ ಗುಣವನ್ನು ವರ್ಣಿಸುವುದಕ್ಕೆ 1000 ನಾಲಿಗೆ ಸಾಲದು ಅಂತ ನಿನ್ನ ಅತ್ತಿಗೆ ಆಡಿದ್ಳು. ಹೌದಣ್ಣ.
ಹಾಗಾಗಿ ಅವರ ಗುಣಗಳ ಕುರಿತಾಗಿ ಮಾತನ್ನು ಆಡ್ತಾ ಆಡ್ತಾ ಸೂರ್ಯ ಅಸ್ತಮಿಸಿ ಸೂರ್ಯ ಉದಯಿಸಿದ್ದೂ ನಮಗೆ ಗೊತ್ತಾಗಲಿಲ್ಲ, ತಿಳಿಯಲೇ ಇಲ್ಲ. ಪ್ರಾರಂಭಕ್ಕೆ ನೀನೊಬ್ಬನೇ ಬಂದವನೋ ಅಂತ ಒಂದು ಕ್ಷಣ ನಾನು ಭ್ರಮಿಸಿದ್ದ, ಹೌದು. ಆದರೆ ಮೊದಲೇ ಮರವನ್ನು ಏರಿದಂತಹ ಲಕ್ಷ್ಮಣ ಆಡಿದ್ದ, ಅಯೋಧ್ಯೆಯ ಪಟ್ಟದಾನೆ ಬರ್ತಾ ಇದೆ, ಅಯೋಧ್ಯೆಯಿಂದ ಚತುರಂಗ ಸೇನೆ ಬರ್ತಾ ಇದೆ. ಇದು ಮುಂಭಾಗದಲ್ಲಿ ಕಣ್ಣೀರಿಳಿಸುತ್ತಿರುವಂತಹ ಮಾತೆಯರಿಗೆ ವಂದಿಸಿ, ಗುರುಗಳಾದಂತಹ ವಸಿಷ್ಠರಿಗೂ ನಮಸ್ಕರಿಸಿ, ಸೇರಿದಂತಹ ಪ್ರಜೆಗಳಲ್ಲೆಲ್ಲ ಒಂದೆರಡು ಮಾತುಗಳನ್ನು ನಾನು ಆಡಬೇಕಾಗಿದೆ. ಯಾಕೆ ಗೊತ್ತಾ? ಪ್ರಜೆಗಳು ಬಂದದ್ದೇ ನಿನಗೆ ಬೇಕಾಗಿ ಅಲ್ಲವೇ? ಅಲ್ಲ, ಈ ಪ್ರಜೆಗಳು ಮೊದಲು ನನ್ನ ಜೊತೆಯಾಗಿ ಬಂದಿದ್ರು. ಅಯೋಧ್ಯೆಯನ್ನು ಬಿಟ್ಟು ಕಾಡಿನ ಕಡೆಗೆ ನಾನು ಬರುವಾಗಲೂ ಇವರೆಲ್ಲರೂ ರಾಮನಿಂದ ಜೊತೆಯಾಗಿ ನಾವು ಬರ್ತೇವೆ. ಗಂಗಾ ನದಿಯ ದಡದಲ್ಲಿ ಇವರೆಲ್ಲ ನಿದ್ರಿಸಿದಂತಹ ಹೊತ್ತಿನಲ್ಲಿ ನಾನು ರಾತ್ರಿ ಹೊತ್ತು ಬೇಗ ಎದ್ದು ಗುಹನಲ್ಲಿ ನಮ್ಮನ್ನು ನದಿ ದಾಟಿಸು ಅಂತ ಹೇಳಿದೆ. ಹಾಗಾಗಿ ನಾವು ಮೂವರು ನೌಕೆಯನ್ನೇರಿ ಗಂಗಾ ನದಿಯನ್ನು ಉತ್ತರಿಸಿ ಚಿತ್ರಕೂಟದ ಪ್ರದೇಶಕ್ಕೆ ಬಂದವರು. ಬಹುಶಃ ಮರಳಿ ಇವರು ಮರುದಿನ ಎದ್ದಾಗ ನಮ್ಮನ್ನು ಕಾಣಲಿಲ್ಲ. ಹಾಗಾಗಿ ಅಯೋಧ್ಯೆಗೆ ಹೋದರು. ಆ ಹೊತ್ತಿಗೆ ಇವರಲ್ಲಿ ಮಾತನಾಡುವುದಕ್ಕಾಗಲಿಲ್ಲ. ಹಾಗಾಗಿ ಅದನ್ನು ಮತ್ತು ಈ ದಿನದ ಸನ್ನಿವೇಶವನ್ನು ಸೇರಿಸಿಕೊಂಡು ಒಂದೆರಡು ಮಾತುಗಳನ್ನು ಅವರಲ್ಲಿ ಆಡಬೇಕು. ಅವರಲ್ಲಿ ಆಡಬೇಕು ಅಂದರೆ ನೀನು ಕೇಳಬಾರದು ಅಂತ ಅದರ ಅರ್ಥ ಅಲ್ಲ, ನೀನು ಅದನ್ನು ಕೇಳಬೇಕು. ನೀವು ಬಂದದ್ದು ಬಂದುದೂಲೇಸಾಯಿತು ನೀವು ಬಂದುದೂಲೇಸಾಯಿತು ನೀವು ಹೀಗಾದ ಮೇಲೆ ನೊಂದು ಮಾಡ್ಬೋದಿನ್ನೇನು ನಾವು ಎಂದಿಗಾದದೂದು ದಿನ ಸಿದ್ಧ ಈ ದೇಹ ನಾಶ ಹೊಂದದೆ ಇಲ್ಲದಿದು ಬದ್ಧ ಬಂದುದೂಲೇಸಾಯಿತು ನೀವು ಅಯೋಧ್ಯೆಯ ಪ್ರಜೆಗಳೇ, ರಾಮ ಪಟ್ಟಾಭಿಷಿಕ್ತನಾಗುತ್ತಾನೆ ಅನ್ನುವಂತಹ ಸನ್ನಿವೇಶದಲ್ಲಿ ಸಂಭ್ರಮಿಸಿದವರು ನೀವು. ರಾಮ ಕಾನನವಾಸಿಯಾಗ್ತಾನೆ ಅನ್ನುವಂತಹ ವರ್ತಮಾನವನ್ನು ತಿಳಿದಾಗ ಕಣ್ಣೀರಿಳಿಸಿದವರು ನೀವೇ. ಒಂದು ಸಂತೋಷಕ್ಕೆ ಒಂದು ದುಃಖಕ್ಕೆ ಎರಡೂ ನೀವು ಸಾಕ್ಷಿಗಳಾಗಿದ್ದವರು. ಅಷ್ಟೇ ಸಾಲದು ಜೀವನ ಅನ್ನೋದು ಕ್ಷಣಭಂಗುರವಾದದ್ದು ಅನ್ನುವುದನ್ನು ತಿಳಿಯುವುದಕ್ಕೆ. ಆ ದಿನ ನಿಮ್ಮಲ್ಲಿ ನಾನು ಏನನ್ನು ಆಡಬೇಕೋ ಅದನ್ನು ಆಡುವುದಕ್ಕೆ ಅವಕಾಶ ಆಗಲಿಲ್ಲ. ಈಗೊತ್ತು ನನ್ನ ಮುಂಭಾಗದಲ್ಲಿ ನೀವು ಕಾಣಿಸಿಕೊಳ್ತಾ ಇದ್ದೀರಿ. ಒಂದು ಮಾತು ಉಂಟು, ಹೀಗಾದ ಮೇಲೆ ನೊಂದು ಮಾಡ್ಪುದು ಇನ್ನೇನು ನಾವು ಅಂತ. ಪ್ರಾಜ್ಞರಾದವರು ಗತಿಸಿ ಹೋದ್ದರ ಕುರಿತಾಗಿ ಚಿಂತಿಸುವುದಿಲ್ಲ, ಶೋಕಿಸುವುದಿಲ್ಲ. ಭವಿಷ್ಯದಲ್ಲಿ ಮತ್ತೆ ನಾವು ಏನು ಮಾಡಬೇಕು ಅನ್ನುವುದರ ಕುರಿತಾಗಿ ತರ್ಕಿಸ್ತಾರೆ, ಚಿಂತನೆ ಮಾಡ್ತಾರೆ, ಚಿಂತಿಸುವುದಲ್ಲ. ಬದುಕು ಅನ್ನೋದು ಯಾರಿಗೆ ಶಾಶ್ವತ ಹೇಳಿ? ಈ ಲೋಕಕ್ಕೆ ಹೆಸರೇ ಮರ್ತ್ಯ ಅಂತ. ತಂದೆ ಬೇಕು, ತಾಯಿ ಬೇಕು, ಬಂಧುಗಳು ಬೇಕು, ಅಣ್ಣ ತಮ್ಮಂದಿರು ಬೇಕು, ಸಂಸಾರ ಬೇಕು, ಕುಟುಂಬ ಬೇಕು, ಎಲ್ಲವೂ ಬೇಕು. ಆದರೂ ಎಲ್ಲರನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವೇ ಅಥವಾ ಅದು ಸಾಧುವೇ? ಸುಖ ದುಃಖ, ನೋವು ನಲಿವು, ಕಷ್ಟ ಸುಖಗಳು ಅನ್ನುವಂತಹ ದ್ವಂದ್ವದಿಂದ ಕೂಡಿದ್ದೀ ಪ್ರಪಂಚ. ನಾವು ಬೇಕು ಅಂತ ಹೇಳಬಹುದು. ನಮ್ಮ ಸೂರ್ಯವಂಶದಲ್ಲೇ ಬಾಳಿ ಬೆಳಗಿ ಕೀರ್ತಿಯನ್ನು ಪಡೆದಂತಹ ರಾಜಾದಿರಾಜರು, ಚಕ್ರವರ್ತಿಗಳು ಕೇವಲ ಈಗ ನೆನಪಾಗಿದ್ದಾರೆ, ಕೀರ್ತಿ ಶೇಷರಾಗಿದ್ದಾರೆ ಹೊರತು ಭೌತಿಕವಾಗಿ ನಮ್ಮ ಜೊತೆಗಿಲ್ಲೂ ಅಲ್ಲ. ಅವರು ಕೀರ್ತಿಕಾಯರಾಗಿದ್ದಾರೆ, ಕೀರ್ತಿ ಶೇಷರಾಗಿದ್ದಾರೆ. ನಮ್ಮ ತಂದೆಯೂ ಅಷ್ಟೇ 60,000 ವರ್ಷಗಳ ಆಡಳಿತವನ್ನು ಮಾಡಿ ವೃದ್ಧಾಪ್ಯದಿಂದ ಜರ್ಜರಿತವಾದಂತಹ ಶರೀರವನ್ನು ಹೊಂದಿದವರು ಈಗ ತಮ್ಮ ಈ ಭೌತಿಕವಾದಂತಹ ಕಾಯವನ್ನು ಕಳೆದು
ದಿವ್ಯವಾದಂತಹ ಕಾಯವನ್ನು ಪಡೆದು ಯಾವ ನಿಜವಾದಂತಹ ನೆಲೆ, ನಿಜವಾದ ಧಾಮ ಉಂಟೋ ಆ ಕಡೆಗೆ ಸಾಗಿದ್ದಾರೆ ಅನ್ನುವುದಕ್ಕಾಗಿ ನಾವು ಸಂತೋಷ ಪಡಬೇಕು. ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದರು. ಶಂಬರನಂತಹ ದುಷ್ಟ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ದೇವಲೋಕಕ್ಕೂ ಹೋಗಿ ದೇವತೆಗಳಿಗೂ ಸಹಾಯ ಆದರು ಅನ್ನುವಲ್ಲಿಗೆ ನಾವು ಹೆಮ್ಮೆ ಪಡಬೇಕು. ಒಂದು ಕ್ಷಣ ತಂದೆಯಾಗಲಿ ನಿಮಗೆ ಅರಸನಾಗಲಿ ಗತಿಸಿದಾಗ ನಾವು ಕಣ್ಣೀರು ಸುರಿಸುವುದು ಸಹಜ. ಆದರೆ ನಾವು ಅಳುತ್ತಾ ಕುಳಿತೇವು ಅಂತಾದರೆ ಸತ್ತವರು ಮತ್ತೆ ಮರಳಿ ಬರುವುದಕ್ಕುಂಟೆ. ಹಾಗಾಗಿ ಜಗತ್ತು ಅನ್ನುವುದೇ ಹಾಗೆ, ಕಳೆದುಕೊಳ್ಳುವುದೇ ಜೀವನ. ಮರದಲ್ಲಿ ಪಕ್ವವಾದಂತಹ ಹಣ್ಣು ಅನ್ನುವುದು ತೊಟ್ಟು ಕಳಚಿ ನೆಲಕ್ಕೆ ಬೀಳಲೇಬೇಕು. ಹರಿಯುತ್ತಿರುವಂತಹ ನದಿಯಲ್ಲಿ ಆಕಸ್ಮಿಕವಾಗಿ ಎರಡು ಮರದ ದಿಮ್ಮಿಗಳು ಒಂದಾಗುತ್ತವೆ, ಹಾಗೆಂತ ಅದು ಶಾಶ್ವತವಾಗಿ ಒಂದಾಗಿಯೇ ಇರುವುದಿಲ್ಲ. ಎಲ್ಲಿಯೋ ಒಂದು ಪ್ರವಾಹದಲ್ಲಿ ಸುಳಿಯೋ ಮತ್ತೊಂದು ಸಿಕ್ಕಿದಾಗ ಆ ಎರಡೂ ತುಂಡುಗಳು ಬೇರ್ಪಡ್ತವೆ. ಅಪ್ಪ ಮಗ, ಗಂಡ ಹೆಂಡತಿ ಎಲ್ಲ ಅಷ್ಟೇ. ನಾವು ತಿಳ್ಕೊಳ್ಳೋದು ಶಾಶ್ವತವಾಗಿ ಜೊತೆಯಾಗಿರ್ತೇವೆ ಅಲ್ಲ. ಪ್ರಯಾಣಿಕರಾಗಿ ಸಾಗುತ್ತಿರುವಂತಹ ಹೊತ್ತಿನಲ್ಲಿ ಪಥಮಧ್ಯದಲ್ಲಿ ಸಿಕ್ಕಿದ ಯಾತ್ರಿಕನೋರ್ವ ನಾನೂ ನಿಮ್ಮ ಜೊತೆಯಾಗಿ ಬರ್ತೇನೆ ಅಂತ ಆಡ್ತಾನೆ. ಜೊತೆಯಾಗಿ ಸಾಗುತ್ತಾರೆ, ಕಷ್ಟ ಸುಖವನ್ನು ಮಾತಾಡ್ತಾರೆ, ಆತ್ಮೀಯತೆ ಬೆಳೆಯುತ್ತದೆ. ಅವನದ್ದಾದಂತಹ ನಿಲುದಾಣ ಏನುಂಟು ಅದನ್ನು ತಲುಪಿಯಾಗುವಾಗ ಯಾತ್ರಿಕ ಅಲ್ಲೇ ನಿಲ್ತಾನೆ. ಆ ತಂಗುದಾಣ ಅವನದ್ದು. ಬದುಕಿನ ಪಥವು ಹಾಗೆ. ಜೊತೆಯಾಗಿರ್ತೇವೆ, ಸಂಸಾರದ ಸುಖವನ್ನು ಅನುಭವಿಸ್ತೇವೆ. ಆ ಭಗವಂತ ನಮ್ಮನ್ನು ಬೇರೆ ಬೇರೆ ಮಾಡುವಂತಹ ದಿನವನ್ನು ಯಾವ ಹೊತ್ತಿಗೆ ಬರೆದಿದ್ದಾನೋ ಅಲ್ಲಿಗೆ ನಾವು ಬೇರೆ ಆಗಲೇಬೇಕು. ಇದು ವಿಧಿ, ಇದು ಪ್ರಪಂಚ, ಇದು ನಿಯತಿ. ಎಂದಿಗಾದರೊಂದು ದಿನ ಸಿದ್ಧ ಈ ದೇಹ ನಾಶ. ಇದು ಶಾಶ್ವತವೋ ಅಲ್ವಲ್ಲ. ಹಾಗಾಗಿ ಹುಟ್ಟು ಸಾವುಗಳ ಕುರಿತಾಗಿ ಹೆಚ್ಚು ಚಿಂತಿಸದೆ, ಕರ್ತವ್ಯದಿಂದ ನಾವು ವಿಮುಖರಾಗದೆ ಮುಂದೆ ಏನು ಮಾಡಬೇಕು ಅನ್ನುವುದರ ಕುರಿತಾಗಿ ಆಲೋಚನೆ ಮಾಡಬೇಕು. ಪ್ರಜೆಗಳಾಗಿ ನಿಮಗೂ ಒಂದು ಕರ್ತವ್ಯ ಇದೆ. ಈ ಭರತನೇ ನಿಮ್ಮನ್ನು ಆಳುವುದಕ್ಕಿದ್ದಾನೆ ಭವಿಷ್ಯದಲ್ಲಿ. ಆ ಹೊತ್ತಿಗೆ ನೀವೆಲ್ಲರೂ ಅಯೋಧ್ಯೆಯ ಪ್ರಜೆಗಳಾಗಿ ಅವನಿಗೆ ಬೇಕಾದಂತಹ ಎಲ್ಲ ಸಹಕಾರಗಳನ್ನು ಕೊಡ್ತಾ, ನಿಜ ಅರ್ಥದಲ್ಲಿ ಪ್ರಜಾ ಅಂದರೆ ಮಕ್ಕಳು ಅಂತ ಅರ್ಥ ಅರಸನಿಗೆ, ಆ ನೆಲೆಯಿಂದಲೇ ಸಹಕರಿಸಬೇಕಾಗ್ತದೆ. ಹಾಗಾಗಿ ಮರಳಿ ನೀವು ಅಯೋಧ್ಯೆಯ ಕಡೆಗೆ ಹೋಗಬೇಕು. ಭರತ ಅಣ್ಣ, ಅವರಿಗಾಡುವ ಮಾತುಗಳನ್ನೇನೋ ನೀನು ಮೌನವಾಗಿ ಕೇಳುತ್ತಾ ಇದ್ದಿ. ಏನಾಡತ್ತಿ ಅಂತ ಕುತೂಹಲದಿಂದ. ನಿನಗೂ ಹೇಳುವುದಕ್ಕುಂಟಲ್ಲ ಕಂದ. ಕಂದ ಯೋಧ್ಯ ನಗರಕ್ಕೆ ಕಂದ ಕಂದ ಭೋಗ ಯೋಧ ನಗರಕ್ಕೆ ಆನೆ ಕುದುರೆ ಮದಿ ರಾಜವನಾಳುವುದಕ್ಕೆ ಆನೆ ಕುದುರೆ ಮಂದಿ ರಾಜವನಾಳುವುದಕ್ಕೆ ಕಂದ ಕಂದ ಭೋಗ ಯೋಧ ನಗರಕ್ಕೆ ಆನೆ ಕುದುರೆ ಬಂದಿ ರಾಜವನಾಳುವುದಕ್ಕೆ ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೇನು ಪಟ್ಟಣಕ್ಕೆ ತಕ್ಷಣ. ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೇನು ಪಟ್ಟಣಕ್ಕೆ
ತಕ್ಷಣ ಕಂದ ಹೋಗು ಅಯೋಧ್ಯ ನಗರಕ್ಕೆ ಕಂದ ಕಂದ, ಅಣ್ಣ, ಪ್ರಜೆಗಳಿಗೆ ಏನನ್ನು ನಾನು ಆಡಿದನೋ, ನೀರ ಮೇಲಣ ಗುಳ್ಳೆಯಂದದಿ ತೋರಿ ಅಡಗುವ ಸಂಸಾರ ಅಂತ ಆಡಿದರು. ಭೌತಿಕವಾಗಿ ನಾವು ಮಾಡುವಂತಹ ಕರ್ತವ್ಯ ಕರ್ಮಗಳೇನುಂಟು ಅದನ್ನು ಜಗತ್ತಿನಲ್ಲಿ ಮಾಡಲೇಬೇಕು. ಹೌದಣ್ಣ. ವಿಧಿ ನಮ್ಮ ಹಣೆಯಲ್ಲಿ ಬರದ ಹಾಗಾಗುತ್ತದೆ ಅಂತ ನಾವು ನಿಷ್ಕ್ರಿಯರಾಗಿ ಕುಳಿತುಕೊಳ್ಳುವುದಲ್ಲ. ಸರಳವಾಗಿ ನಾವು ಆಡುವುದಿದ್ರೆ, ಯಾವ ರಥವನ್ನು ಏರಿಕೊಂಡು ನೀನು ಬಂದೆಯೋ ಅದಕ್ಕೆ 2 ಚಕ್ರಗಳು ಹೌದಲ್ಲ, ಒಂದನ್ನು ವಿಧಿ ಅಂತ ತಿಳಿ, ಒಂದನ್ನು ಪೌರುಷ ಅಂತ ತಿಳಿ. ಈ 2 ಚಕ್ರಗಳಿಲ್ಲದೆ ಜೀವನ ರಥ ಅನ್ನೋದು ಮುಂದೆ ಸಾಗುವುದಕ್ಕಿಲ್ಲ. ಮನುಷ್ಯ ಪ್ರಯತ್ನ, ಜಗತ್ತಿನಲ್ಲಿ ಮಾನವನಾಗಿ ಜನಿಸಿದ ಮೇಲೆ ಅವನು ಮಾಡಬೇಕಾದಂತಹ ಕರ್ತವ್ಯಗಳೇನುಂಟು ಅದನ್ನು ಅನೂಚಾನವಾಗಿ ನಾವು ಮಾಡಲೇಬೇಕು. ಹಾಗಾಗಿ ಪ್ರತ್ಯೇಕವಾಗಿ ನಿನಗೂ ನಾನು ಆಡುವುದು. ಏನು ಅಂತ ಅಣ್ಣ? ಮಗು, ಅಣ್ಣ, ನೀನು ಬಂದದ್ದರಿಂದ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಯಾಕಂದರೆ ಹೊರಡುವ ಕಾಲದಲ್ಲೂ ನನ್ನ ಮನಸ್ಸಿನಲ್ಲೊಂದು ಕೊರಗಿತ್ತು. ಒಮ್ಮೆ ಭರತನನ್ನು ಕಂಡು ಅವನಲ್ಲಿ ಮಾತನಾಡಿ ಹೋಗಬೇಕಿತ್ತು, ಆದರೆ ಸನ್ನಿವೇಶ ಅದಕ್ಕೆ ಅನುಕೂಲಕರವಾಗಿ ಒದಗಿ ಬರಲಿಲ್ಲ ಅಂತ. ನನ್ನ ಮನಸ್ಸಿನ ಇಂಗಿತವನ್ನು ತಿಳಿದು ಅನ್ನುವ ಹಾಗೆ ನೀನು ಬಂದೆ. ಗುರುಗಳನ್ನು ಕಂಡೆ, ತಾಯಂದಿರಿಗೂ ಪೊಡಮಟ್ಟೆ. ಹಾಗೆಂತ ನೀವು ಇನ್ನೂ ಅರಣ್ಯದಲ್ಲಿ ಇರುವುದಲ್ವಲ್ಲ. ಈಗ ಪ್ರಜೆಗಳಾದ ಇವರಿಗೆ ನೀವು ಅಯೋಧ್ಯ ಪಟ್ಟಣಕ್ಕೆ ಮರಳಿ ಹೋಗಿ ಅಂತ ನಾನು ಹೇಳಿದ ಮೇಲೆ ಅವರನ್ನು ಆಳಬೇಕಾದ ಆಳುವ ಅರಸನಾದ ನೀನು ಕಾಡಿನಲ್ಲಿರುವುದೋ ಹೇಳು? ಕಂದ ಪೋಗ ಅಯೋಧ್ಯ ನಗರಕ್ಕೆ. ನೀನು ನಗರವಾಸಿ ಆಗಬೇಕು, ಅರ್ಥಾತ್ ನಾಗರಿಕನಾಗಬೇಕು. ನೀನು ನಾಗರಿಕನಾಗುವುದು ಮಾತ್ರವಲ್ಲ, ನಿನ್ನ ತಾಯಿ ನಮ್ಮ ತಂದೆಯಲ್ಲಿ ಕೇಳಿದ ವರದಂತೆ ಭವಿಷ್ಯದಲ್ಲಿ ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನು ಏರಿ ಸೂರ್ಯ ವಂಶದಲ್ಲೇ ಚಕ್ರವರ್ತಿಯಾಗಿ ರಾರಾಜಿಸಬೇಕು. ಅದಕ್ಕೆ ನೀನು ಯೋಗ್ಯನೂ ಹೌದು. ಹಾಗಾಗಿ ನೀನು ಬಂದಾಗ ನಾನು ಆಡಿದ್ದು ಇನ ವಂಶ ವಾರಿಧಿ ಚಂದ್ರ ಅಂತ. ನಿನಗೆ ಗುರುಗಳ ಹೆಸರನ್ನು ಇಡುವಾಗ ಹಾಗೆ ಅಲ್ವ, ಭರತ ಭರಂ ತನೋತಿ, ಉತ್ಕರ್ಷೆಯನ್ನು ಅಭಿವೃದ್ಧಿಯನ್ನು ತರುವವನು ಯಾವನು ಅಂಥವನು ಅನ್ನುವ ಕಾರಣಕ್ಕಾಗಿ ಆ ಹೆಸರನ್ನಿಟ್ರು. ಇದು ಚತುರಂಗ ಸೇನೆ ಇದೆ, ಸುಮಂತ್ರನೇ ಮೊದಲಾದಂತಹ ಅಷ್ಟ ಪ್ರಧಾನರಿದ್ದಾರೆ. ಗುರುಗಳಾದಂತಹ ವಸಿಷ್ಠರಿಂದ ತೊಡಗಿ ಗೌತಮ, ಕಾತ್ಯಾಯನ, ಮಾರ್ಕಾಂಡೇಯ ಮೊದಲಾದಂತಹ ಅಷ್ಟ ಪುರೋಹಿತರು ಗುರುಗಳಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ರಾಜ್ಯಭಾರವನ್ನು ಮಾಡುವ ಹೊಣೆಗಾರಿಕೆಯನ್ನು ನೀನು ಹೊರಬೇಕಾಗುತ್ತದೆ. ಸೂರ್ಯ ವಂಶ ಅಂದರೆ ಏನು ಅಂತ ನಿನಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲ. ಸೂರ್ಯನಿಂದ ತೊಡಗಿ ಮನುವಿನಿಂದ ಇಕ್ಷಾಕುವ, ಮಾಂಧಾತನೋ, ಹರಿಶ್ಚಂದ್ರನೋ ಅನೇಕ ಮಂದಿ ಮಹನೀಯರು ಏರಿ ಆಡಿದಂತಹ ಪವಿತ್ರವಾದ ಸಿಂಹಾಸನದಲ್ಲಿ ಕುಳಿತು ನಮ್ಮ ವಂಶಕ್ಕೆ ನೆಗಳತೆಯನ್ನು, ಕೀರ್ತಿಯನ್ನು ತರಬೇಕಾದ ಗುರುತರವಾದ ಹೊಣೆಯನ್ನು ಹೊರುವವ ನೀನು. ಹಾಗಾಗಿ ಹೋಗು, ಅವರನ್ನು ಆಳು. ತಾಯಿ ಹೇಳಿದ ಮಾತಿನಂತೆ ಅನಿವಾರ್ಯವಾಯಿತು ಬರಬೇಕು ಅಂತ ಇದ್ದರೆ ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಸೀತೆಯರನ್ನೊಡಗೂಡಿಕೊಂಡು 14 ವರ್ಷ ಆಗುವಾಗ ನಾನು ಬಂದೇನು. ನೀನು ಹೋಗಪ್ಪ. ಅಣ್ಣ, ನೀನು ಆಡಿದ್ದು ಹೇಗೆ? ಅಯೋಧ್ಯೆಯ ನಾಗರಿಕನಾಗು ಹೋಗು ಅಂತ ಹೇಳಿದೆಯಲ್ಲವೇ? ಹೌದು ಅಣ್ಣ, ನಾನು ನಾಗರಿಕನಾಗಬಲ್ಲೆ, ಆದರೆ ನೀನಿದ್ದ ಅಯೋಧ್ಯೆಗೆ ಯಾಕೆ ಗೊತ್ತೇ? ಅಣ್ಣನೇ ಮೂವರರಣ್ಯದುಳಿರುವಾಗ, ಅಣ್ಣನೇ ಮೂವರರಣ್ಯದುಳಿರುವಾಗ ಪಣ್ಣವೇ ತನಗೆ ಬೋರು ಪುಣ್ಯ ಪುರುಷನ ಪಾದವ ಪಿಡಿದು ಅಣ್ಣ, ಪುಣ್ಯ ಪುರುಷ
ಪಾದವ ಬಿಡಿರುವುದು ಕಣ್ಣ ನೀರನ್ನು ತುಂಬಿದ ಪುಣ್ಯ ಪುರುಷನ ಪಾದವ ಬಿಡಿರುವುದು ಕಣ್ಣ ನೀರನ್ನು ತುಂಬಿದ ಅಣ್ಣನೆಯು ಮೂವರರಣ್ಯದೊಡಿರುವಾಗ ಬಣ್ಣವೇ ತನಗೆ ಮೂರು ಅಣ್ಣ 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 ಭರತ, ಪ್ರಜಾಜನರಲ್ಲಿ ಅಯೋಧ್ಯೆಗೆ ಹಿಂದಿರುಗಿ ಅಂತ ಆಡಿದೆ ಅಂತ ನೀನು ಹೇಳುತ್ತಾ ಇದ್ದೀಯಲ್ಲ. ಹೌದು. ಅವರಂತೆಯೇ ಅವರ ಅರಸನಾಗಿ ನಾನು ಬದುಕಬೇಕು ಅಂತ ನಿನ್ನ ಇಚ್ಛೆ ಅಲ್ವೇ? ಅವರ ನಾಯಕನಾದ ನೀನೂ ಮರಳಿ ಹೋಗಬೇಕಲ್ಲ. ನಾಯಕನಾಗಿರುತ್ತಿದ್ರೆ ಮರಳಿ ಹೋಗುವ ಪ್ರಯತ್ನ ಮಾಡುತ್ತಾ ಇದ್ದೆ ಅಣ್ಣ. ನಾಯಕನಾಗಿಯೇ ಇದ್ದೀಯಲ್ಲ. ನಾಯಕನಾಗಲಿಲ್ಲ ಅಣ್ಣ. ಮಗು, ಅಯೋಧ್ಯೆಗೆ ಮರಳಿ ನಾನು ಬರಬೇಕಾದರೆ ಮೊದಲಿಗೆ ಯೋಚಿಸಿದ್ದು ನನ್ನ ಅಣ್ಣನನ್ನು ಯಾವಾಗ ಕಾಣುತ್ತೇನೆ ಅಂತ. ಆ ಬಳಿಕ ನನಗೆ ನನ್ನ ಅಪ್ಪ ಅಮ್ಮ ನೆನಪಾದದ್ದು. ಹೀಗಿರುವಾಗ ನೀನಿಲ್ಲದಂತಹ ಅಯೋಧ್ಯೆಯನ್ನು ನಾನು ಅರಸನಾಗಿ ಆಳಬಲ್ಲೆ ಅಂತ ನೀನು ಹೇಗೆ ಯೋಚಿಸಿದಿ ಅಣ್ಣ? ನನಗೆ ಕನಸಿನಲ್ಲಿಯೂ ಯೋಚಿಸುವುದಕ್ಕಾಗದಂತಹ ವಿಚಾರ ಅದು ಅಣ್ಣ. ತಮ್ಮ, ನೀವು ಮೂವರು ಅರಣ್ಯದೊಳಿರುವಾಗ ನಾವು ಕಾಡಿನಲ್ಲಿ ಇರ್ತೇವೆ. ಆ ಅಯೋಧ್ಯೆ ನನಗೆ ಬಣ್ಣವೇ? ನನಗಿರುವುದಕ್ಕಲ್ಲಿ ಸಾಧ್ಯವೇ? ಅದು ಬಣ್ಣ ಕಳೆದುಕೊಂಡ ಅಯೋಧ್ಯೆಯಾಗಬಲ್ಲದು ಬಿಟ್ಟರೆ ಶ್ರೀರಾಮನಿರುವಂತಹ ಅರಣ್ಯವೇ ನನಗೆ ಬಣ್ಣವನ್ನು ಹೊಂದಿದಂತಹ ಅಯೋಧ್ಯೆ, ಸುವರ್ಣದ ಅಯೋಧ್ಯೆ. ನೀನಿಲ್ಲದಂತಹ ಅಯೋಧ್ಯೆಯಲ್ಲಿ ಬಣ್ಣವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಈ ಭರತನಿಂದ ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ ಅಣ್ಣ. ತಮ್ಮ, ನೀನು ಅಪ್ಪನಿಗೆ ಮಾತನ್ನು ಕೊಟ್ಟೆ ಎನ್ನುವಂತಹ ಕಾರಣವನ್ನಿಟ್ಟುಕೊಂಡು ಜಟಾವಲ್ಕಲಧಾರಿಯಾಗಿ ಸತಿಯಾದಂತಹ ಸೀತೆ, ಅಮ್ಮನಿಗೆ ಸಮಾನಳಾದಂತಹ ಸೀತೆಯನ್ನು ಕರೆದುಕೊಂಡು ಜೊತೆಗೆ ನಿನ್ನನ್ನು ಅನುಸರಿಸಿಕೊಂಡು ಬಂದಂತಹ ಲಕ್ಷ್ಮಣನನ್ನು ಕರೆದುಕೊಂಡು ನೇರವಾಗಿ ಬಂದು ಕಾಡಿನಲ್ಲಿದ್ದೀಯಲ್ಲಣ್ಣ. ಹೌದಪ್ಪ, ಚಿತ್ರಕೂಟ ಪ್ರದೇಶದಲ್ಲಿ ವಾಸವಾಗಿದ್ದೇನೆ. ನೀನು ಚಿತ್ರಕೂಟದಲ್ಲಿದ್ದೇನೆ ಎನ್ನುವುದನ್ನು ಬಹಳ ಸಂತೋಷದಿಂದಲೋ ಅಥವಾ ನಿನಗೆ ಯಾವ ರೀತಿಯ ಮಾತನ್ನು ಅಪ್ಪ ನಿನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೋ ಅದನ್ನು ಅನುಸರಿಸುವಂತಹ ಪಿತೃವಾಕ್ಯ ಪರಿಪಾಲಕನಾದ ರಾಮನಾಗಿಯೂ ಆಡಬಹುದಣ್ಣ. ಆದರೆ ನನಗದನ್ನು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ನಿನಗಿರುವುದಕ್ಕೆ ಎಲೆಮನೆ. ಹೌದು. ಈ ಭರತನಿಗೆ ಅರಮನೆ ಬೇಕು, ಅರಮನೆ ಬೇಕು ಅಂತ ಬೇಕಲ್ಲ? ಬೇಡ. ನೀನಿಲ್ಲದಂತಹ ಆ ಅಯೋಧ್ಯೆಯ ಅರಮನೆ ನಿನ್ನ ತಮ್ಮನಾದಂತಹ ಭರತ ಖಂಡಿತವಾಗಿಯೂ ಅಪೇಕ್ಷಿಸುವಂತಹ ಅರಮನೆ ಆಗಲಾರದಣ್ಣ. ನನಗೆ ಬೇಡ. ಉಡುವುದಕ್ಕೆ ನಾರು ಮಾಡಿ. ಹೌದು. ನನಗೆ ಪಟ್ಟೆ ಪೀತಾಂಬರಗಳೇ. ಅರಸನಾದ ಮೇಲೆ ನೀನು ನನ್ನೆಲ್ಲ ಧರಿಸಲೇಬೇಕಲ್ಲ ಅಣ್ಣ. ಆವಾಗಲೇ ಆಡಿದೆ. ಬಣ್ಣ ಕಳೆದುಕೊಂಡ ಅಯೋಧ್ಯೆಯಲ್ಲಿ ಹಲವು ಬಣ್ಣಗಳಿಂದ ಕೂಡಿದಂತಹ ಪಟ್ಟೆ ಪೀತಾಂಬರವನ್ನುಟ್ಟುಕೊಂಡು ಯಾವ ಸಂತೋಷಕ್ಕಾಗಿ ನಾನು ಆಳ್ವಿಕೆ ಮಾಡಬೇಕಣ್ಣ? ನನ್ನಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ. ನಿನಗೆ ತಿನ್ನುವುದಕ್ಕೆ ಇಲ್ಲಿರುವಂತಹ ಕಂದಮೂಲಾದಿಯೇ ಆಹಾರವಾಗುತ್ತದೆ ಅಂತಾದರೆ ನಾನು ಷಡ್ರಸೋಪೇತವಾದ ಭೋಜನವನ್ನು ಅರಮನೆಯಲ್ಲಿದ್ದುಕೊಂಡು ಹೊಟ್ಟೆ ತುಂಬ ತಿಂದೇನು ಅಂತ ನೀನು ಹೇಗೆ ಯೋಚಿಸಿದೆ ಅಣ್ಣ? ಇಲ್ಲ. ಈ ಭರತ ರಾಮನಿದ್ದರೆ ಮಾತ್ರ ಪರಿಪೂರ್ಣ ಭರತನಾಗುತ್ತಾನೆ.
ರಾಮನಿಲ್ಲದೆ ಇದ್ದರೆ ಭರತನ ವ್ಯಕ್ತಿತ್ವವೇ ಏನೂ ಇಲ್ಲದ ಹಾಗಾಗುತ್ತದಣ್ಣ. ಅಣ್ಣ, ತಮ್ಮ, ನೀನು ಬಂದದ್ದು ಯಾರ ಮಾತನ್ನು ಕೇಳಿಕೊಂಡು? ನಮ್ಮ ತಾಯಿಯಾದಂತಹ ಕೈಕಾದೇವಿ ಆಡಿದ್ದಲ್ವೇ? ಕೈಕಾದೇವಿಗೆ ವರಗಳಿತ್ತಂತೆ. ಆ ವರಗಳನ್ನು ನಿನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಮ್ಮಪ್ಪ ದಶರಥನಿಗೆ ಆಕೆ ನೆನಪಿಸಿದಳಂತೆ. ಹೌದಲ್ಲ ಅಣ್ಣ, ಮಗು, ನನ್ನ ಅಮ್ಮನ ಮಾತನ್ನು ನೀನು ಕೇಳಬೇಕು ಅಂತ ಯಾರಾದರೂ ಹೇಳಿದ್ದಾರೋ? ಅಮ್ಮನ ಮಾತಲ್ವೇ? ನೀನು ಅಮ್ಮ ಎನ್ನುವ ಹಾಗೆ ಆಕೆಯನ್ನು ಮೇಲಿನ ಸ್ಥಾನದಲ್ಲಿರಿಸಿರಬಹುದು, ಆದರೆ ಅವಳಿಗೆ ನೀನು ಮಗನೇ ಅಂತ ಭಾವ ಬೇಕಿತ್ತಲ್ಲ? ಉಂಟಲ್ಲ. ಇತ್ತು ಅಂತಾದ್ರೆ ನಿನ್ನನ್ನು 14 ವರ್ಷ ವನವಾಸಕ್ಕೆ ಆಕೆ ಕಳುಹಿಸುತ್ತಾ ಇದ್ದಳೆ? ಖಂಡಿತ ಇಲ್ಲ ಅಣ್ಣ. ಅಪ್ಪನಿಗೆ ಮಾತು ಕೊಟ್ಟಾಗಿದೆ ಎನ್ನುವಂತಹ ತುಮುಲ, ಆಕೆಗೆ ಮಗ ಭರತ ಅರಸನಾಗಲಿ ಎನ್ನುವಂತಹ ವ್ಯಾಮೋಹ, ಇದರ ಮಧ್ಯೆ ನೀನು ನಿರ್ಭಾವುಕನ ಹಾಗೆ ಪಿತೃವಾಕ್ಯ ಪರಿಪಾಲಕ ಎನ್ನುವ ಹಾಗೆ ನೇರವಾಗಿ ಅಯೋಧ್ಯೆಯಿಂದ ಹೊರಟು ಬಂದಾಗ ಅಯೋಧ್ಯೆಯ ಪುರಜನರೆಲ್ಲರೂ ಪುರದ ಪುಣ್ಯ ಪುರುಷ ರೂಪಿಂದೇ ಹೋಗುತ್ತಿದೆ ಅಂತ ಕಣ್ಣೀರ್ಗರೆದು ನಿನ್ನನ್ನು ಕೇಳಿಕೊಂಡ್ರಲ್ಲ ಅಣ್ಣ. ಅವರಿಗೆ ನನ್ನ ಮೇಲಿರುವಂತಹ ಪ್ರೀತಿ ತಮ್ಮ ಅದು ಅಣ್ಣ. ಆ ಪ್ರೀತಿಯನ್ನು ನೀನೊಂದರೆ ಕ್ಷಣ ನೆನಪಿಸಿಯಾದರೂ ನಿನಗಲ್ಲಿ ಉಳಿಯಬಹುದಿತ್ತಲ್ಲ. ನೀನು ಹೆಜ್ಜೆ ಹೆಜ್ಜೆಯನ್ನಿಟ್ಟುಕೊಂಡು ಮುಂದೆ ಹೋಗುತ್ತಾ ಇರಬೇಕಾದರೆ ಅಪ್ಪನಾದಂತಹ ದಶರಥ, ಮಗನೇ ರಾಮ, ಹೋಗಬೇಡ ಕಂದ, ಹೋಗಬೇಡ ಅಂತ ನಿನ್ನಲ್ಲಿ ಪರಿಪರಿಯಾಗಿ ಭಿನ್ನವಿಸಿಕೊಂಡ್ರಲ್ಲ. ಆ ಭಿನ್ನಹಕ್ಕೆ ಬೆಲೆ ಕೊಟ್ಟಾದರೂ ನಿನ್ನಲ್ಲಿ ಇರುವಂತಹ ಮನಸ್ಸು ಮಾಡಬಹುದಿತ್ತಲ್ಲ ಅಣ್ಣ. ಅಣ್ಣ ಮಗು, ಆಗಲೇ ಹೇಳಿದ ಹಾಗೆ ನೀನಿಲ್ಲದ ಅಯೋಧ್ಯೆ ನನಗೆ ಬೇಡ, ನಿನಗಿಲ್ಲದಂತಹ ಯಾವ ಸೌಭಾಗ್ಯಗಳೂ ನನಗೆ ಬೇಡ, ನಿನಗಿಲ್ಲದಂತಹ ಅರಸೊತ್ತಿಗೆ ನನಗೆ ಬೇಡ ಅಣ್ಣ. ಈ ಭರತ ನಿನ್ನ ತಮ್ಮನಾದಂತಹ ಭರತನಾಗಿಯೇ ಉಳಿಯುತ್ತಾನೆ ಬಿಟ್ಟರೆ ಹೋಗಿ ಅರಸ ಭರತನಾಗಲ್ಲಿರುವುದಕ್ಕೆ ಅಪೇಕ್ಷಿಸುವುದಿಲ್ಲ ಅಣ್ಣ. ನೀನೆಷ್ಟೇ ಹೇಳಿದರೂ ಕೂಡ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಪುರಜನರನ್ನು ಕರೆದುಕೊಂಡು ಮರಳಿ ನಾನು ಅಯೋಧ್ಯೆಗೆ ಹೋಗಲಾರೆ ಅಣ್ಣ, ಹೋಗಲಾರೆ. ನನ್ನನ್ನು ಹೋಗು ಎನ್ನುವ ಹಾಗೆ ನೀನು ಆಡಕೂಡದು ಅಣ್ಣ, ಆಡಕೂಡದು ಮಗು. ಅಣ್ಣ, ನಿನ್ನ ತಮ್ಮನಾದಂತಹ ಭರತನಾಗಿ ನಾನು ಅಯೋಧ್ಯೆಗೆ ಹೋಗಲಾರೆ ಅಂತ ನೀನು ಆಡಿದೆ ಅಲ್ವಾ? ನಾನು ಮತ್ತು ನೀನು ಯಾವ ವಂಶದಲ್ಲಿ ಜನಿಸಿದ್ದೇವೆ ಅದಾದ್ರೂ ನೆನಪುಂಟ ನಿನಗೆ? ತಮಗೆ ರಾಜರಲ್ಲಿ ಜನಿಸಿದ್ದು ತಮ್ಮ ತಮ್ಮ ಕೇಳಿನ ಕೋಲದ ರಾಜರಲ್ಲಿ ಜನಿಸಿದು ಧರ್ಮವೇ ಸತ್ಯವರು ಬಿಟ್ಟು ನಡೆಯುವುದು ತಮ್ಮ ತಮ್ಮ ಕೇಳಿನ ಕುಲದ ರಾಜರಲ್ಲಿ ಜನಿಸಿದ್ದು ಧರ್ಮವೇ ಸತ್ಯವನ್ನು ಬಿಟ್ಟು ನಡೆಯುವುದು ಪಿತನ ವಾಕ್ಯವ ಮೀರಿ ಬಿಂತೆ ನಡೆದವರುಂಟೆ ಪಿತನ ವಾಕ್ಯವ ಮೀರಿ ಬಿಂತೆ ನಡೆದವರುಂಟೆ ತಮ್ಮ ಪಿಂತೆ ನಡೆದವರುಂಟೆ
ಅತಿರೇಕವಿದು ಲೋಕಗತಿ ಚೋದ್ಯವಯ್ಯ ತಮ್ಮಗೇಳು ತಮ್ಮ ಕೇಳು ತಮ್ಮ ಅಣ್ಣ ಅಣ್ಣನಾಡುವ ಮಾತುಗಳನ್ನು ಕೇಳುವ ತಮ್ಮನಾಗುತ್ತಿ ಅಂತ ಆಲೋಚನೆ ಮಾಡಿದರೆ ಅಣ್ಣನಿಗೇ ಹೇಳುವ ತಮ್ಮನಾಗುತ್ತಿ ಅಲ್ವಾ? ನಾನು ಹೇಳಿದ್ದು ಬೇರೆ ಯಾವ ಅಹಂಭಾವದಿಂದ ಅಲ್ಲ ಎನ್ನುವ ಬಗ್ಗೆ ನಿನಗೂ ಗೊತ್ತಾಯಿತು ಮಗು. ಹಾ, ನಾನು ಕಾನನದಲ್ಲಿದ್ದೇನೆ ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ನನ್ನಲ್ಲಿ ನೀನು ಬೇಡಿಕೊಳ್ತಾ ಇದ್ದಿ. ನಿಜ ತಮ್ಮ, ಅಣ್ಣ. ಭಾವ ಮತ್ತು ವಿವೇಕ ಎರಡನ್ನು ನಾವು ಬೇರೆ ಬೇರೆಯಾಗಿಯೇ ನೋಡಬೇಕು. ಯಾಕಣ್ಣ? ಯಾಕೆ ಗೊತ್ತೇ? ಆ, ಜಗತ್ತಿನಲ್ಲಿ ಪ್ರತಿಯೊಂದು ಭಾವಚೋದಿತವಲ್ಲ. ಮುಂಭಾಗದಲ್ಲಿ ಯಾವುದೋ ಒಂದು ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಹಾ, ಸರಳವಾದ ಉದಾಹರಣೆ, ಯಾರದ್ದೋ ಒಬ್ಬನ ಕಾಲನ್ನು ಕತ್ತರಿಸ್ತಾ ಇದ್ದಾರೆ. ಪಕ್ಕನೆ ನಮ್ಮಲ್ಲಿ ಕರುಣೆ ಉಕ್ಕಿ ಬರ್ತದೆ, ಅಯ್ಯೋ ಅವನ ಕಾಲನ್ನು ಕತ್ತರಿಸ್ತಾ ಇದ್ದಾರಲ್ಲ. ಆದರೆ ಹತ್ತಿರಕ್ಕೆ ಹೋಗಿ ನೋಡುವಾಗ ಅರಿವಾಗ್ತದೆ, ವೈದ್ಯನೊಬ್ಬ ರೋಗಿಯ ಕಾಲನ್ನು ಕತ್ತರಿಸ್ತಾ ಇದ್ದಾನೆ, ಅದನ್ನು ಕತ್ತರಿಸದೆ ಹೋದರೆ ರೋಗಿ ಉಳಿಯುವುದೇ ಕಷ್ಟ. ಆಗ ನಮಗೇನಾಗ್ತದೆ ಹೇಳು? ಕತ್ತರಿಸಿ ತೆಗಿಬೇಕಾದ್ದೇ, ಯಾಕಂದ್ರೆ ಅವನ ಜೀವವನ್ನು ಉಳಿಸಬೇಕಾದ್ದು ಮೊದಲ ಕರ್ತವ್ಯ ಅಂತ ನಮ್ಮ ಅರಿವಿಗೆ ಬರ್ತದೆ. ಅದು ಪ್ರಜ್ಞೆ, ಅದು ವಿವೇಕ. ಇದು ಕೇವಲ ನಿನ್ನ ಅಣ್ಣನಾದಂತಹ ರಾಮ ಕಾಡಿನಲ್ಲಿದ್ದಾನೆ ಅನ್ನುವ ಒಂದೇ ಕಾರಣಕ್ಕೆ ಬೇಕಾಗಿ ಚಕ್ರವರ್ತಿಯಾಗಬೇಕಾದಂತಹ ನಾನು ನಿನ್ನ ಜೊತೆಗಿರ್ತೇನೆ, ಅಣ್ಣನಿಲ್ಲದ ಅರಮನೆ ನಮಗೆ ಬೇಡ ಅಂತ ನೀನು ಆಡ್ತಾ ಇದ್ದಿ. ಹೌದಣ್ಣ. ಮಗು, ಅಣ್ಣ, ನಾವು ಸೂರ್ಯವಂಶೀಯರು ಅನ್ನುವುದನ್ನು ನಿನಗಾಗ ನೆನಪಿಸಿದೆ. ಇನಕುಲದ ರಾಯರಲ್ಲಿ ಜನಿಸಿರ್ದು, ಹೌದಾ? ಹೌದಣ್ಣ. ಅದು ನಾನು ವಿಶೇಷವಾಗಿ ಹೇಳಬೇಕು ಅಂತ ಇಲ್ಲ, ಮರೆಯುವಂಥದ್ದು ಅಲ್ಲವಲ್ಲ ಅದು. ಒಂದು ಬುದ್ಧಿಜೀವಿಗಳಾಗಿ ಈ ಜಗತ್ತಿನಲ್ಲಿ ನಾವು ಮನುಷ್ಯರಾಗಿ ಜನಿಸಿದ ಮೇಲೆ ಈ ಮನುಷ್ಯ ಅನ್ನೋದು ಯಾಕೆ ಬಂತು ಹೇಳು? ಮನುವಿನಿಂದ ಬಂತದು. ಅವನು ಸ್ಮೃತಿಕಾರನಿದ್ದಾನೆ, ನಮ್ಮ ವಂಶದವನಿದ್ದಾನೆ. ಹೌದಣ್ಣ. ಹಾಗಾದರೆ ಯಾವ ಯಾವ ವರ್ಣದವರು ಯಾವ ಯಾವ ರೀತಿಯಾಗಿ ಬದುಕಬೇಕು ಅನ್ನುವುದಕ್ಕೊಂದು ಸ್ಮೃತಿಯನ್ನು ಅವನು ರಚಿಸಿ ತೋರಿಸಿದವ. ಕೇವಲ ಕ್ಷತ್ರಿಯರಾಗಿ ಅಲ್ಲ, ತಂದೆಯ ಮಕ್ಕಳಾಗಿ ನಮ್ಮ ಧರ್ಮ ಪಾಲನೆ ಹೇಗಿರಬೇಕು, ಪಿತನ ವಾಕ್ಯವ ಮೀರಿ ಹಿಂದೆ ನಡೆದವರುಂಟೆ. ಎರಡರ್ಥ ಉಂಟು ಅದಕ್ಕೆ. ಪಿತನ ವಾಕ್ಯವನ್ನು ಮೀರಿ ಹಿಂದೆ ನಡೆದವರು ಯಾರಾದರೂ ನಮ್ಮ ವಂಶದಲ್ಲಿ ಇದ್ದಾರೋ ಹೇಳು? ಇಲ್ಲ. ಅಲ್ಲ, ಪಿತನ ವಾಕ್ಯವನ್ನು ಕೇಳಿ ಮುಂದೆ ನಡೆಯಬೇಕಾದಂತಹ ನಾವು ಅದರಿಂದ ಹಿಂದೆ ಸರಿಯುವುದಕ್ಕುಂಟೆ? ಸಾಧ್ಯವಿಲ್ಲ. ನಿಜ. ನೀನು ಆಲೋಚನೆ ಮಾಡು. ನನಗೆ ತಾಯಿ ಹೇಳಿದಂತಹ ಮಾತೇನು? 14 ವರ್ಷಗಳ ವನವಾಸ. ನಮ್ಮ ತಾಯಿ ಮಗನಾದಂತಹ ನಿನಗೆ ಹೇಳಿದ ಮಾತೇನು? ಪಟ್ಟ. ರಾಮನಿಗಾಗಿ ಯಾವುದೆಲ್ಲ ಸುವಸ್ತುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೋ ಅದೆಲ್ಲವನ್ನು ಬಳಸಿಕೊಂಡು ಮಗನಾದಂತಹ ಭರತನಿಗೆ ಅಯೋಧ್ಯೆ ಪಟ್ಟಾಭಿಷೇಕ ಆಗಬೇಕು. ಇದು ತಂದೆ ಮತ್ತು ತಾಯಿಯಂದಿರು ಒಟ್ಟಾಗಿ ನಿರ್ಣಯ ಮಾಡಿದಂತಹ ಒಂದು ಮಾತು. ಅದನ್ನು ಮೀರುವುದಕ್ಕೆ ಮಕ್ಕಳಾದ ನಾವು ಭರತ? ತಂದೆ ತಾಯಿಯರು ಒಟ್ಟಾಗಿ ನಿರ್ಣಯ ಅಂತ ಹೇಳುವುದಕ್ಕಾಗುವುದಿಲ್ವಲ್ಲ ಅಣ್ಣ. ತಂದೆ ಕೊಟ್ಟ ವರ ಅಲ್ವೋ? ಕೊಟ್ಟಿರಬಹುದು, ಆದರೆ ಆ ಕ್ಷಣಕ್ಕೆ ನನ್ನಮ್ಮ ನೆನಪಿಸಬೇಕಿತ್ತು ಅಂತ ನೋವು ನನಗೆ. ಅದನ್ನು ಅಮ್ಮ ಆಡಿದರಲ್ಲ. ಚಕ್ರವರ್ತಿಯಾದಂತಹ ದಶರಥನಲ್ಲಿ ಕೇಳಬೇಕಾದಂತಹ ಸನ್ನಿವೇಶವಾಗಿತ್ತು ಅದು. ಒಂದು ವೇಳೆ ರಾಮನಿಗೆ ಹಸ್ತಾಂತರವಾಯಿತು ಅಂತಾದರೆ ಮತ್ತೆ ಕೇಳುವುದಕ್ಕೆ ಅನುವಿಲ್ಲ, ಹಾಗಾಗಿ ಕೇಳಿದ್ದೇನೆ ಅಂತ. ಮತ್ತೆ ಇನ್ನೂ ಒಂದು ಹೇಳ ಭರತ, ತಂದೆ ಯಾಕೆ ಹಾಗೆ ಮಾಡಿದ್ರು, ಯಾಕೆ ತಾಯಿ ಯಾಕೆ ಹೀಗೆ ಮಾಡಿದ್ರು, ಅದನ್ನು ಮಕ್ಕಳಾಗಿ ಪ್ರಶ್ನಿಸುವ ಅಧಿಕಾರವೇ ನಮಗಿಲ್ಲ. ಒಬ್ಬನಲ್ಲಿ ತಂದೆ ಹೇಳ್ತಾನೆ, ನಿನಗೆ ಸರಳವಾಗಿ ನಾನು ಆಡ್ತೇನೆ. ಒಂದು ಮನೆಯ ಹಿರಿಯವನಾಗಿ ತಂದೆ ಆಡ್ತಾನೆ, ಮಗನೇ ನೀನಿವತ್ತು ಹೊಲಕ್ಕೆ ಹೋಗು, ಅಲ್ಲಿರುವಂತಹ ಎತ್ತುಗಳನ್ನು ತೆಕೊಂಡು ಹೋಗಿ ನೇಗಿಲನ್ನು ಹೂಡಿ ಆ ಹೊಲವನ್ನು ಉಳುವಂತಹ ಹೊಣೆ ನಿನ್ನದು ಅಂತ ಒಬ್ಬ ಮಗನಲ್ಲಿ ಹೇಳ್ತಾನೆ. ಮತ್ತೊಬ್ಬ ಮಗನಲ್ಲಿ ಹೇಳ್ತಾನೆ, ಅಲ್ಲೇ ಹತ್ತಿರದಲ್ಲಿ ಒಂದು ಮನೆಯಲ್ಲಿ ದೇವತಾ ಕಾರ್ಯ ಇದೆ, ಈ ದಿನ ಮಧ್ಯಾಹ್ನದ ಹೊತ್ತು ಅಲ್ಲಿಯ ಭೋಜನಕ್ಕೆ ದೇವತಾ ಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ
ಊಟ ಮಾಡಿ ಬಾ ಅಂತ ಹೇಳ್ತಾನೆ. ಹ. ಒಬ್ಬನಲ್ಲಿ ಊಟಕ್ಕೆ ಹೋಗುವುದಕ್ಕೆ ಅಪ್ಪ ಹೇಳಿದ್ರು, ಇನ್ನೊಬ್ಬನಲ್ಲಿ ಎತ್ತುಗಳನ್ನು ತೆಕ್ಕೊಂಡು ಹೊಲದಲ್ಲಿ ಉಳುವ ಕಠಿಣವಾದ ಶ್ರಮದ ಕೆಲಸವನ್ನು ಹೇಳಿದ್ರು ಅಂತ ಮಕ್ಕಳು ಹೇಳುವುದಕ್ಕುಂಟ? ಅಣ್ಣ, ಯಾರನ್ನು ಎಲ್ಲಿಗೆ ಕಳುಹಿಸಬೇಕು ಅನ್ನುವ ವಿವೇಚನೆ ತಂದೆಗೆ ಬಿಟ್ಟದ್ದು. ಪಿತನ ವಾಕ್ಯವ ಮೀರಿ ಹಿಂದೆ ನಡೆದವರುಂಟೆ, ನಡೆಯುವವರುಂಟೆ. ಹಾಗಾಗಿ ಹೀಗೆಲ್ಲ ಹಠ ಮಾಡಬಾರದಪ್ಪ. ಅಣ್ಣ, ನಿನಗೆ ಹಠ ಅಂತ ಅನ್ನಿಸ್ತದೋ ಅಲ್ವಾ? ಮತ್ತೆ ಇನಕುಲದಲ್ಲಿ ಯಾರು ಹೇಗೆ ನಡೆದ್ರು ಎನ್ನುವ ಬಗ್ಗೆ ನನಗೂ ಗೊತ್ತಿಲ್ಲವೋ ಅಣ್ಣ. ಅಂದ್ರೆ ನಿರ್ಮಲದೊಳು ಜ್ಯೇಷ್ಠ ಸುತನಿರಲಾದನ ತಮಗೆ ರಾಜ್ಯವುಳ್ಟೆ ಅಣ್ಣ ಅಣ್ಣ ನಿರ್ಮಲದೊಳು ಜ್ಯೇಷ್ಠ ಸುತನಿರಲ್ ಆತನ ತಮಗೆ ರಾಜ್ಯವುಳ್ಟೆ ಅಣ್ಣ ತಮಗೆ ರಾಜ್ಯವುಳ್ಟೆ ಅಣ್ಣ ಸನ್ಮತವಲ್ಲದಿದ್ದರೆ ನಾಯೋಧ್ಯೆಗೆ ಸನ್ಮತವಲ್ಲದಿದ್ದರೆ ನಾ ಅಯೋಧ್ಯೆಗೆ ಜನ್ಮತರಕು ಹೋಗಿರೋ ನಿರ್ಮಲದೊಳು ಜ್ಯೇಷ್ಠ ಸುತನಿರಲ್ ಆತನ ತಮಗೆ ರಾಜ್ಯವುಳ್ಟೆ ಅಣ್ಣ 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 ಅಣ್ಣ, ಮಗು, ಇನಕುಲದವರು ಹಿಂದೆ ಹೇಗೆ ನಡೆದಿದ್ದರು, ಯಾವ ರೀತಿಯ ತತ್ವಗಳನ್ನು ಆದರ್ಶ ಎನ್ನುವ ಹಾಗೆ ಪರಿಪಾಲಿಸಿಕೊಂಡು ಬಂದಿದ್ರು ಎನ್ನುವ ಬಗ್ಗೆ ಹಿರಿಯರು ಹೇಳಿದಂತಹ ವಿಚಾರಗಳನ್ನೆಲ್ಲವನ್ನು ನಾನು ತಿಳಿದಿದ್ದೇನೆ. ನಿಜ ಅಣ್ಣ. ಪ್ರತ್ಯೇಕವಾಗಿ ನಿನಗದನ್ನು ನಾನು ಎಚ್ಚರಿಸಬೇಕು ಅಂತ ಇಲ್ಲವಲ್ಲ? ಖಂಡಿತ ಇಲ್ಲ. ಯಾಕೆ ಹಠ ಮಾಡುತ್ತಿ ಬರತ್ತಾ ಅಂತ ನೀನು ಆಡಿದೆ ಅಲ್ವೇ ಅಣ್ಣ? ಹಠ ಮಾರಿ ಮಗುವಿನ ಹಾಗೆ ಮಾಡ್ತಿ. ನಿನ್ನದು ಹಠವೇ ಅಲ್ಲವೋ? ನನ್ನದು ಹೌದು. ಹೇಗೆ? ಅಯೋಧ್ಯೆಯ ಪ್ರಜಾಜನರೆಲ್ಲವರೂ ಕೂಡ ಶ್ರೀರಾಮಚಂದ್ರಮ ಬರಬೇಕು ಮರಳಿ ಅಯೋಧ್ಯೆಗೆ ಅಂತ ಪರಿಪರಿಯಾಗಿ ಭಿನ್ನವಿಸಿಕೊಳ್ಳುತ್ತಾ ಇರುವಾಗ, ತಮ್ಮನಾದಂತಹ ಭರತ ಕರೆಯುತ್ತಾ ಇರುವಾಗ, ನಮ್ಮ ಗುರುಗಳಾದಂತಹ ವಸಿಷ್ಠರು ಬಂದು ಎದುರಲ್ಲಿ ನಿಂತು ನಮ್ಮನ್ನೆಲ್ಲ ನೋಡುತ್ತಾ ಇರುವಾಗ, ತಾಯಂದಿರೆಲ್ಲರೂ ಕಣ್ಣೀರ್ಗರೆಯುತ್ತಾ ರಾಮ ಲಕ್ಷ್ಮಣ ಸೀತೆಯರು ಯಾವತ್ತು ಮರಳಿ ಅಯೋಧ್ಯೆಗೆ ಬರುತ್ತಾರೋ ಅಂತ ನಿರೀಕ್ಷೆಯಲ್ಲಿ ಕಾಯುತ್ತಾ ಇರುವಂತಹ ದೃಶ್ಯವನ್ನು ನೀನು ಕಣ್ಣಾರೆ ಕಾಣುತ್ತಾ ಇರಬೇಕಾದರೆ, ಹೌದು, ನೀನು ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ, ಅಮ್ಮನಾದಂತಹ ಕೈಕೆಯಾಡಿದಂತಹ ಮಾತಿಗೋಸುಗ ಅಂತ ಹೇಳುತ್ತೀಯಲ್ಲ ಅಲ್ವೇ? ಅದಕ್ಕಾಗಿ ನಾನು ಆಡಿದೆ, ನೀನು ಯಾಕಣ್ಣ ಹಠ ಮಾಡುತ್ತಿ ಅಂತ. ಅಲ್ಲ, ಕೊಟ್ಟ ಮಾತನ್ನು ಮೀರಿ ನಡೆಯುವುದಕ್ಕಾದೀತ ಅಣ್ಣ? ಹಿಂದಿನವರು ಯಾರು ಕೊಟ್ಟ ಮಾತನ್ನು ಮೀರಿ ನಡೆದವರಲ್ಲ, ಮುಂದಿನವರು ನಡೆಯ ಕೂಡದು ಎನ್ನುವುದು ಸತ್ಯವೇ. ಆದರೆ ಅಲ್ಲಿ ನೀನಾಡಿದಂತಹ ಭಾವ ಹಾಗೂ ವಿವೇಕ ಅಲ್ವೇ? ಇಲ್ಲಿಯ ಪರಿಸ್ಥಿತಿ ಬೇರೆ ಅಲ್ವೋ ಅಣ್ಣ? ಏನಾಯ್ತು ಇಲ್ಲಿ? ನನ್ನ ತಾಯಿ ಸಮಯವನ್ನು ನೋಡಿಕೊಂಡು ಕೇಳಿದ ಹಾಗಿತ್ತು, ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು ಅಂತ. ಇಲ್ಲದಿದ್ದರೆ ರಾಮ ಪಟ್ಟವೇರುತ್ತಾನೆ ಅಂತ ತಂದೆಯಾದಂತಹ ದಶರಥನ ಜೊತೆಗೆ ನಿರೀಕ್ಷಿಸುತ್ತಾ ಇದ್ದಂತಹ ಪರಿವಾರದವರೆಲ್ಲರೂ ಕೂಡ ಒಮ್ಮೆಗೆ ನೊಂದು ಹೋಗುವ ಹಾಗೆ ಆ ಪರಿಸ್ಥಿತಿಯನ್ನು ನನ್ನಮ್ಮ ಅಲ್ಲಿ ನಿರ್ಮಾಣ ಮಾಡಬೇಕಿತ್ತು ಅಣ್ಣ. ಅದು ಅಗತ್ಯ ಇರಲಿಲ್ಲವಲ್ಲ. ಆ ಕಾರಣಕ್ಕಾಗಿ ನಾನು ಆಡುವುದು. ನೀನು ಆಕೆಯ ಮಾತನ್ನು ಕೇಳಬೇಕಾದ ಅನಿವಾರ್ಯತೆ ಇರಲಿಲ್ಲ. ಯಾಕೆ ಗೊತ್ತೋ? ಯಾಕೋ? ನಮ್ಮ ಇನಕುಲದಲ್ಲಿ ಜ್ಯೇಷ್ಠನಾದಂತಹ ಮಗನೇ ಅಲ್ಲವೋ ಪಟ್ಟವೇರಬೇಕಾದ್ದು. ಪರಂಪರೆಯಿಂದ ಹಾಗೊಂದು ಬಂದಿದೆ.
ಪಿತೃವಾಕ್ಯ ಪರಿಪಾಲನೆ, ಪಿತೃವಾಕ್ಯವನ್ನು ಮೀರಿ ನಡೆಯಬಾರದು ಅನ್ನುವಂತಹ ಪರಂಪರೆ ಬಂದಿದೆ ಅಂತಾದರೆ ಅದರೊಂದಿಗೆ ಪಟ್ಟ ಜ್ಯೇಷ್ಠ ಮಗನಿಗೆ ಅನ್ನುವಂತಹ ಪರಂಪರೆಯನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ವ್ಯವಹರಿಸಬೇಕಲ್ಲ ಅಣ್ಣ. ಹಿರಿಯ ಮಗ ಸರಿಯಾಗಿದ್ದಾನೆ, ಧರ್ಮ ಮಾರ್ಗದಲ್ಲಿದ್ದಾನೆ ಅಂತಾದರೆ ಅಂಥವರಿಗೆ ಅಣ್ಣ ನೀನೆಲ್ಲಿ ಧರ್ಮ ತಪ್ಪಿದ್ದಿ ಅಂತ ಬೇಕಲ್ಲ, ನೀನು ಅಧರ್ಮದ ಹಾದಿಯಲ್ಲಿ ನಡೆಯುತ್ತೆ ಎನ್ನುವುದನ್ನು ನಾನಲ್ಲ, ನಮ್ಮ ಅಯೋಧ್ಯೆಯ ಒಂದು ಸಣ್ಣ ಮಗುವು ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಅಂತಹ ಧರ್ಮ ಪರಿಪಾಲಕ ನೀನು ಎಲ್ಲಿ ಧರ್ಮ ತಪ್ಪಿದೆ ಅಂತ ಬೇಕಲ್ಲ ಅಣ್ಣ. ಮತ್ತೊಂದು ಅವಕಾಶವೂ ಉಂಟು. ಏನು? ಜ್ಯೇಷ್ಠನಾದವನಿಗೆ ಕೈಕಾಲು ಸರಿ ಇಲ್ಲದೆ ಅಂಗವೈಕಲ್ಯವೋ, ಸರಿ, ಬುದ್ಧಿಭ್ರಮಣೆಯೋ ಅಥವಾ ಬೇರಾವುದೋ ಸಮಸ್ಯೆಯೋ ಉಂಟಾಯಿತೋ, ಅಥವಾ ಆತ ನಶಿಸಿ ಹೋದನೋ ಇಲ್ಲವಾದನೋ ಏನಾದರೂ ಆಯಿತೋ, ಅಂತಹ ಪರಿಸ್ಥಿತಿಯಲ್ಲಿ ಇಂತಾದರೆ ಬೇರೆ ಯಾರಾದರೂ ಬೇರೆ ಮಕ್ಕಳು ಪಟ್ಟವನ್ನೇರಬಹುದು. ಅಂತಹ ಒಂದು ಪರಂಪರೆ ಉಂಟಲ್ಲ ರಾಜಪೀಠಕ್ಕೆ, ಉಂಟಲ್ಲ. ಆದರೆ ಇಲ್ಲಿ ಅದ್ಯಾವ ಸಮಸ್ಯೆಗಳು ನಮಗೆ ತಲೆದೋರಲಿಲ್ಲ ಅಲ್ಲ ಅಣ್ಣ. ಅಣ್ಣ ಹಠ ಮಾಡದೆ ಅಯೋಧ್ಯೆಗೆ ತೆರಳು ಅಂತ ಆಡುವಾಗ ನೀನು ಆಡಿದ ರಥದ 2 ಗಾಲಿಗಳ ಹಾಗಿರಬೇಕು ಅಲ್ವೇ? ಒಂದು ಪೌರುಷ, ಒಂದು ವಿಧಿ. ಅಣ್ಣ ಬದುಕಿಗಾರ ನಾಯಕರು, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಯಾರು ಅಂತ ಯಾರು ನಿರ್ಧರಿಸುವುದಕ್ಕಾಗುತ್ತದಣ್ಣ. ಘಟನೆ ಘಟಿಸಿ ಹೋದದ್ದನ್ನು ಸರಿಪಡಿಸಬೇಕು ಅಂತ ಕೆಲವರಾದರೂ ಪ್ರಯತ್ನಿಸುತ್ತಾ ಇರಬೇಕಾದರೆ ನೀನು ಮತ್ತೆ ಅದರಲ್ಲೇ ನಾನು ಒಗ್ಗಿಕೊಂಡು ಬಿಡುತ್ತೇನೆ, ಅದನ್ನೇ ಪಾಲಿಸುತ್ತಾ ಇರುತ್ತೇನೆ ಅಂತ ಹೇಳುವುದು ಭರತನ ಮನಸ್ಸಿಗೇನೋ ಬಹಳ ನೋವಾಗುತ್ತದಣ್ಣ. ಅಣ್ಣ ರಾಮನ ಅಂತರಂಗವನ್ನು ನಾವು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನನ್ನು ದೇವರಾಮನಾಗಿ ಕಂಡವರೇ ನಮ್ಮವರು. ಅದು ಭಕ್ತಿ ಅಂತ ನೀನು ಆಡಬಹುದು. ಆದರೆ ತಮ್ಮನಾದಂತಹ ಭರತನ ಅಂತರಂಗ ನಿನಗೆ ಅರ್ಥವಾಗಲಿಲ್ಲವೇ ಅಣ್ಣ? ಯಾಕಪ್ಪ ಅರ್ಥ ಆಗದೆ? ಅರ್ಥ ಆದ ಕಾರಣಕ್ಕಾಗಿಯೇ ಇಷ್ಟೇ ಹೇಳುವುದು ನಾನು. ಅಣ್ಣ ನೀನು ಎಷ್ಟೇ ಹೇಳಿದರೂ ಕೂಡ ಇಲ್ಲಿಂದ ಹೋಗಬೇಕು ಅಂತ ನನ್ನ ಮೇಲೆ ಅಧಿಕಾರದಿಂದ ನೀನು ಆಡಿದರೂ ಕೂಡ, ಅಲ್ಲ ನೀನು ಹೋಗಲೇಬೇಕಲ್ಲ ಅಯೋಧ್ಯೆಯ ಕಡೆಗೆ. ಅಲ್ಲ ನೀನು ಹೋಗಬೇಕು ಅಂತ ಹೇಳಿದ್ರೆ ಹೋಗುತ್ತೇನೆ. ಎಲ್ಲಿಗೆ ಗೊತ್ತೋ? ಎಲ್ಲಿಗೋ? ಅಯೋಧ್ಯೆ ಅಲ್ಲ, ಮತ್ತೆ ಬೇರೊಂದೂರಿಗೆ ಸಾಗಿ ಹೋಗುತ್ತೇನೆ. ಅದು ಬಿಟ್ಟು ನೀನು ಬಾರದ ಅಯೋಧ್ಯೆಗೆ ನಾನು ಹೋಗುವುದಿಲ್ಲ. ಭರತ ಅಣ್ಣ ಅನಿನುದಿನ ರಾಜ್ಯವನ್ನು ಆಡಿಕೊಂಡಿರು ನೀನು ಭರತ. ಮನಸ್ಸಿನೊಳು ಅನುಮಾನ ಮತ್ತೇನು ಬೇಡ ಎನ್ನೊಡನೆ ಜನಿಸಿದ್ದ ತಮ್ಮನಾದರೆ ನೀನು ಎನ್ನ ಮಾತನು ಕೇಳು, ಎರಡಿಲ್ಲದಾಳು ತಮ್ಮ ಕೇಳು. ಸತ್ಯಮೇವ ಜಯತೆ ನಾನೃತಂ. ಗುರುಗಳು ನಿನಗೆ ಹೇಳಿದ್ದು ನೆನಪಿಲ್ವಾ? ನೆನಪುಂಟಣ್ಣ. ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಅದೂ ನೆನಪಿದೆ ಮಗು. ಅಣ್ಣ ತಾಯಿಯಾದಂತಹ ಕೈಕಾದೇವಿ ಮಂದಬುದ್ಧಿಯಿಂದಲೋ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಚಂಚಲವಾದಂತಹ ತನ್ನ ಮಗನಿಗೆ ಸಿಗಬೇಕು ಅನ್ನುವ ವ್ಯಾಮೋಹದಿಂದ ಏನೇ ಕಾರಣ ಇರಲಿ, ಆ ಕ್ಷಣಕ್ಕೆ ಒಂದು ಮಾತನ್ನು ತಾಯಿ ಆಡಿದಳು. ಆಡಿದ್ದ ಹೌದಾ? ಆಡಿದ್ದ ಹೌದೇ. ಅದೇ ಹೊತ್ತಿಗೆ ಅಂತಃಪುರವನ್ನು ಸೇರಿದಂತಹ ನಮ್ಮ ತಂದೆಯಾದ ದಶರಥ ಭೂಪತಿಗಳದನ್ನು ಒಪ್ಪಿ ಅಸ್ತು ಅಂತ ಹೇಳಿದ್ದ ಹೌದಾ? ಅದು ಹೌದು ಅಂತ ಕೇಳಿ ತಿಳಿದಿದ್ದೇನೆ. ಹೊರಡುವ ಕಾಲದಲ್ಲಾದ್ರೂ ಒಂದು ಹೊತ್ತಾದ್ರೂ ನನ್ನ ಜೊತೆಯಾಗಿದ್ದು ಉಂಡು ಹೋಗು ರಾಮ ಅಂತ ಹೇಳಿದ್ದು ಬಿಟ್ರೆ ನೀನು ಕಾನನಕ್ಕೆ ಹೋಗಬೇಡ ಅಂತ ಅಪ್ಪ ಹೇಳಲಿಲ್ಲ. ಬೇಕಾದ್ರೆ ನನ್ನನ್ನು ಬಂಧಿಸಿ ಸೆರೆಮನೆಗೆ ಹಾಕು, ನನ್ನನ್ನು ಯುದ್ಧದಲ್ಲಿ ಸೋಲಿಸು, ಇಂತಹ ಮಾತುಗಳನ್ನು ಆಡಿದ್ರು ಬಿಟ್ರೆ ನೀನು ಅಯೋಧ್ಯೆಯಿಂದ ಹೋಗುವುದೇ ಬೇಡ ರಾಮ ಅಂತ ನಮ್ಮ ಅಪ್ಪನೂ ಆಡ್ಲಿಲ್ಲ. ಅಣ್ಣ ಅಪ್ಪ ಹಾಗಾಡಿದ್ದು ನಿಜ. ಅಪ್ಪ ಹೇಳಿದ್ದನ್ನು ನೀನು ಅನುಸರಿಸಿ ಬಂದದ್ದು ನಿಜ. ಅದಕ್ಕೆ ಕಾರಣ ನನ್ನಮ್ಮ ಕೈಕೆ ಎನ್ನುವಂಥದ್ದು ನಿಜ. ಸತ್ಯವೇ.
ಈಗ ಬಂದಂತಹ ತಾಯಂದಿರಲ್ಲಿ ಕೈಕೆಯೂ ಇದ್ದಾಳಲ್ಲ, ಹೌದು. ಅವಳು ನಿನ್ನಲ್ಲಿ ಆಡುವಂತಹ ಮಾತನ್ನು ನೀನೀಗ ಗಮನಿಸಿರ್ಬೇಕಲ್ಲ. ಹೇಳಿದ್ಲು. ಆವತ್ತು ಏನೋ ಬುದ್ಧಿಭ್ರಮಣೆ ಆದ ಹಾಗಾಯಿತು ಮಗು. ಹೌದು, ತಪ್ಪು ಮಾಡಿಬಿಟ್ಟೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಮರಳಿ ಅಯೋಧ್ಯೆಗೆ ಬಾ ಕಂದ ಅಂತ ಆಕೆ ನಿನ್ನಲ್ಲಿ ಕಣ್ಣೀರ್ಗರೆದು ಬೇಡಿಕೊಂಡಿದ್ದಾಳೆ ಅಂತಾದರೆ ಆವತ್ತಿನದ್ದನ್ನು ಮರೆತು ಬಿಡಬಹುದಲ್ಲ ಅಣ್ಣ. ಮರೆತು ಬಿಡಬಹುದು, ಮರೆತು ಬರಬಹುದು. ಆದ್ರೆ ತಂದೆ ಬೇಕಲ್ಲ. ಯಾಕಂದ್ರೆ ವರ ಕೊಟ್ಟದ್ದು ತಂದೆಗೆ, ಆ ತಂದೆಯೇ ನಮ್ಮ ಮುಂಭಾಗದಲ್ಲಿ ನಿಂತು ಸರಿ ಒಪ್ಪಿದೆ ಅಂತ ಹೇಳಿದರೆ ಆಗ ಬರುವುದಕ್ಕಾಗ್ತದೆ. ಬಿಟ್ರೆ ಕೇವಲ ಈಗ ಅಮ್ಮನಾಡಿದಂತಹ ಮಾತಿಗೆ ಮರಳಿ ಮೌಲ್ಯ ಬರುವುದಿಲ್ಲ ಭರತ. ಹೋದ ತಂದೆಗೆ ಸಂತೋಷ ಆಗಬಹುದು ಏನೋ ಅಂತ ಒಂದು ಆಸೆ ನನಗೆ, ನೀನು ಮರಳಿ ಅಯೋಧ್ಯೆಗೆ ಬಂದರೆ. ಇಲ್ಲ ಇಲ್ಲ, ಯಾಕೆ ಗೊತ್ತೇ? ಯಾಕೆ? ಕ್ಷಣಿಕವಾದಂತಹ ಸಂತೋಷ ಬೇರೆ, ಸುದೀರ್ಘವಾಗಿ ದೀರ್ಘಕಾಲೀನವಾಗಿ ನಾನು ಆಗಾಗ ನಿನಗೆ ನೆನಪಿಸುವುದು ಅದನ್ನೇ ಇನಕುಲ, ಸೂರ್ಯವಂಶ. ಈ ಕ್ಷಣಕ್ಕೆ ನಮ್ಮದಾದಂತಹ ಭ್ರಮೆಯಿಂದ, ನಮ್ಮದಾದಂತಹ ಪ್ರೀತಿಯಿಂದ ನಾವು ಏನನ್ನೋ ಮಾಡಿಬಿಡ್ತೇವೆ. ಭವಿಷ್ಯದಲ್ಲಿ ಏನಾಡ್ತಾರೆ, ಆ ಕುಲದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಹೀಗೆ ಮಾತು ತಪ್ಪಿದ್ದಾನಂತೆ. ಮಗು ಅಣ್ಣ, ಸಾವಿರಾರು ಜನರ ಮುಂಭಾಗದಲ್ಲಿ ಅಗ್ನಿಸಾಕ್ಷಿಯಾಗಿ ಮದುವೆಯಾದವಳಿಗೆ ಧರ್ಮಪತ್ನಿ, ಸಹಚರಿ. ಹೌದಾ? ಹೌದು. ಧರ್ಮೇಚ ಅರ್ಥೇಚ ಕಾಮೇಚ ನಾ ಅತಿಚರಾಮಿ. ನಿಜ. ಹಾಗಾದ್ರೆ ಯಾಕೆ ನಮ್ಮ ವಂಶದವನೇ ಆದಂತಹ ಹರಿಶ್ಚಂದ್ರ ಮಡದಿಯಾದ ಚಂದ್ರಮತಿಯನ್ನು ವಿಕ್ರಯಿಸಿದ? ಯಾಕೆ? ಮಗನನ್ನು ಮಾರಾಟ ಮಾಡುವ ಒಂದು ಕ್ರಮ ಉಂಟ? ಇಲ್ಲ. ಹಾಗಾದ್ರೆ ಸತ್ಯ, ಧರ್ಮ, ಅದು ನಾನು ಆಗ ಆಡಿದಂತೆ ಎರಡು ಕಣ್ಣುಗಳಿದ್ದ ಹಾಗೆ ಜೀವರಿಗೆ. ಎಂತಹ ಒಂದು ಕಠಿಣವಾದ ಸನ್ನಿವೇಶವೇ ಮಾನವನ ಬದುಕಿನಲ್ಲಿ ಬಂದು ವಿಧಿ ಒಡ್ಡಿದಂತಹ ಪರೀಕ್ಷೆಯ ಮುಂಭಾಗದಲ್ಲಿ ವಿವೇಕದಿಂದ ವರ್ತಿಸಬೇಕು, ವಿವೇಕದಿಂದ ವರ್ತಿಸಬೇಕು ಅಂತ ಆಗಿನಿಂದ ನಿನಗೆ ನಾನು ಆಡುವುದು ಅದನ್ನು. ಮಗು ಅಣ್ಣ, ನಿನಗೆ ಒಂದೇಳ, ಏನಣ್ಣ? ಬಾಯಿಗೆ ರುಚಿಯಾದದ್ದೆಲ್ಲ ಹೊಟ್ಟೆಗೆ ಒಳ್ಳೆಯದಲ್ಲ. ಅದು ಹೌದು. ಹೌದಾ? ಹೌದು. ನಮ್ಮ ಮುಂಭಾಗದಲ್ಲಿ ಈಗ ರಾಮ ಬರಲಿ, ಅಯೋಧ್ಯೆಯಲ್ಲಿ ಚಕ್ರವರ್ತಿ ಪೀಠವನ್ನು ಏರ್ಲಿ, ಪ್ರಜೆಗಳಿಗೆ ಒಳ್ಳೆಯದು ಅಂತ ಕಾಣುತ್ತದೆ. ಆದ್ರೆ ನಿನ್ನಿಂದ ಜೀರ್ಣ ಆಗ್ಲಿಕ್ಕಿಲ್ಲ ಅನ್ನುವಂತಹ ಭರವಸೆ ನಮ್ಮವರಿಗೆ ಉಂಟು. ಆದ್ರೆ ಅದೇ ಪ್ರಜೆಗಳು ನಾಳೆ ಏನು ಹೇಳ್ತಾರೆ ಗೊತ್ತಾ? ಏನು? ಒಮ್ಮೆ ಅಮ್ಮನಿಗೆ ಮಾತು ಕೊಟ್ಟ ರಾಮ ಕಾಡಿಗೆ ಹೋದ, ಆಮೇಲೆ ಭರತ ಒತ್ತಾಯ ಮಾಡಿದ ಮೇಲೆ ಮತ್ತೆ ಅಯೋಧ್ಯೆಗೆ ಬಂದು ಚಕ್ರವರ್ತಿ ಪೀಠದಲ್ಲಿ ಕೂತಿದ್ದಾನೆ. ನಮ್ಮ ಅರಸನಿಗೆ ಹೇಳಿದ ಮಾತಿಲ್ಲ, ಮತ್ತೆ ನಾವ್ಯಾಕೆ ಹೇಳಿದ್ದು ಕೇಳಬೇಕು ಅಂತ ಹೇಳ್ತಾರೆ. ಇದು ಪ್ರಜೆಗಳ ಗುಣ. ಯಾಕಂದ್ರೆ ಈ ಬಗ್ಗೆ ನಾನೇನು ಆಡುವುದು ಅಂತ, ಅರಸನಾದವ ಯಾವ ರೀತಿಯಾಗಿ ಇರ್ತಾನೋ ಅದನ್ನೇ ಅನುಸರಿಸಿಕೊಂಡು ಪ್ರಜೆಗಳು ಇರ್ತಾರೆ. ಅದು ಹೌದಣ್ಣ. ಹಾಗಾಗಿ ಆಡ್ತಾ ಇದ್ದೇನೆ. ನಮ್ಮ ಕರ್ತವ್ಯ ಏನು ಅಂತ ಪ್ರಾಮಾಣಿಕವಾಗಿ ಆಲೋಚಿಸುವ. 14 ವರ್ಷಗಳ ವನವಾಸ ನನಗೆ, ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯಲ್ಲಿ ಆಳುವಂತಹ ಹೊಣೆಗಾರಿಕೆ ನಿನಗೆ. ಅನಿತುದಿರ ರಾಜ್ಯವನ್ನು ಆಳಿಕೊಂಡಿರು ನೀನು. ದೇಶ ನಮ್ಮದು. ಹಾಗಾಗಿ ಅಲ್ಲಿ ನೀನಿರು. 14 ವರ್ಷ ಕಳೆದ ಮೇಲೆ ಇವರ ಜೊತೆಯಾಗಿ ನಿನ್ನಲ್ಲಿಗೆ ನಾನು ಬರ್ತೇನಲ್ಲ, ಮತ್ತೆ ಯಾಕೆ ಹಠ ಮಾಡ್ತೀನಿ ನೀನು? ಅಣ್ಣ, ನೀನಿಷ್ಟ ಆಡಿದ ಮೇಲೆ ಇನ್ನೂ ಹಠ ಮಾಡಿದ್ರೆ ಈ ಭರತನಿಗೆ ರಾಮನ ಮೇಲೆ, ರಾಮನ ಮಾತಿನ ಮೇಲೆ ಗೌರವ ಇಲ್ಲ ಅಂತಾಗಿ ಹೋದಿ. ಅದಕ್ಕೆ ನಾನು ಆಡಿದ್ದಲ್ವ, ಎನ್ನೊಡನೆ ಜನಿಸಿದ್ದ ತಮ್ಮನಾದರೆ ನೀನು ಎನ್ನ ಮಾತನ್ನು ಕೇಳು ಎರವಿಲ್ಲದಾಳು. ಅಣ್ಣ, ಏನು ಮಾಡುತ್ತೇನೆ ಗೊತ್ತೇ? ಏನು ಮಾಡುತ್ತೇನೆ? ಅಳ್ಳ ಕೇಳಿರೇಳು ಬಸರದ ಮರು ದಿವಸ ಉಣ್ಣದೆಹೆನೊಂಬತ್ತುಗಳಿಗೆ ಪರ್ಯಂತ ಅಣ್ಣ ಅಗ್ರಜರು ನೀವಿಷ್ಟರುಳು ಬಾದರೆ ಅಗ್ನಿಕುಂಡದೊಳಿವೆ ಅಗ್ನಿಕುಂಡದೊಳಿವೆ ನಿಮ್ಮ ಪದದಾಳೆ ಅಗ್ನಿಕುಂಡದೊಳಿವೆ ನಿಮ್ಮ ಪದದಾಳೆ ಅಣ್ಣ. ಸಹೋದರ, ನೀನು ಪರಿಪರಿಯಾಗಿ ನನಗೆ ಅರ್ಥ ಆಗುವ ಹಾಗೆ ಇಷ್ಟೆಲ್ಲ ಹೇಳುತ್ತಾ ಇರುವಾಗ
ವಸಿಷ್ಠರು ನನ್ನನ್ನು ನೋಡಿ ಕಣ್ಸಂದೆ ಮಾಡಿದರು. ಹ್ಮ್. ರಾಮನ ಮಾತನ್ನು ಮೀರಬೇಡ ಭರತ ಎನ್ನುವ ಹಾಗೆ. ಧರ್ಮದ ಪಥ ಅನ್ನೋದು ಅದು ಹೂವಿನ ದಾರಿಯಲ್ಲ, ಮುಳ್ಳಿನ ದಾರಿ ಅಂತ ತಿಳಿ. ಅರ್ಥವಾಗುತ್ತಾ ಉಂಟಣ್ಣ. ಅರೆಕ್ಷಣ ತಂದೆಯನ್ನು ಕಳಕೊಂಡಂತಹ ನೋವು, ಜೊತೆಗೆ ನೀನು ವನವಾಸಕ್ಕೆ ಬಂದಂತಹ ನೋವು, ಎರಡರಿಂದಲೂ ಬಾಧಿತನಾಗಿ ಬಿಟ್ಟಿದ್ದನಣ್ಣ. ನಮ್ಮ ವಂಶದ ಮೂಲ ಪುರುಷನಾದಂತಹ ಮನು ಸ್ಮೃತಿಕಾರನಿದ್ದಾನೆ ಅಂತ ನಾನು ಆಡಿದೆ. ಹೌದಣ್ಣ. ಧರ್ಮದ ದಶಲಕ್ಷಣಗಳನ್ನು ಆಡುವಲ್ಲಿ ಪ್ರಾರಂಭದ್ದೇ ಧೃತಿ. ಅದನ್ನೇ ನಾವು ಕೆಟ್ಟ ಆದೀತ ತಮ್ಮ. ಧೃತಿಗೆಡಬಾರದು ಎಂತಹ ವಿಷಮ ಸನ್ನಿವೇಶದಲ್ಲೂ. ಅರ್ಥವಾಗುತ್ತಾ ಉಂಟಣ್ಣ. ಸತ್ಯಂವದ ಧರ್ಮಂಚರ ಅಂತ ನಮ್ಮವರೆಲ್ಲ ಆಡಿದಂತಹ ಮಾತು ಅಲ್ವೇ, ಚರಿಸಿದಂತಹ ನಡೆ, ಇದನ್ನು ಮೀರಿ ಯಾರು ವ್ಯವಹರಿಸಬಾರದು, ವ್ಯವಹರಿಸಕೂಡದು. ಅರ್ಥವಾಗುತ್ತಾ ಉಂಟು ಅಣ್ಣ. ಮಗು, 14 ವರ್ಷಗಳ ವನವಾಸದ ಬಳಿಕ ನೀನು ಬರುತ್ತಿ ಅಂತ ಆಡಿದೆ. ತುದಿಯ ಮರುದಿನ ಬಂದು ಒದಗುವೆ. ಆ ನಿರೀಕ್ಷೆಯ ಬಲದ ಜೊತೆಗೆ ನಾನು ಅಯೋಧ್ಯೆಗೆ ಹೋಗುವುದಕ್ಕೊಪ್ಪುವೆ. ಆಗಲಿ. ಆದರೆ ಮತ್ತು ಆದರೆ ಉಂಟಾ? ಹೌದು. ನೀನು ಬರುತ್ತೇನೆ ಅಂತ ಆಡಿದ ಮೇಲೆ ನೀನು ಬರುವವರೆಗೆ ತಮ್ಮನಾಗಿ ನಿನ್ನನ್ನು ಕಾಯುತ್ತಾ ಇರುತ್ತೇನೆ. ಅದು ಇರಲೇಬೇಕಲ್ಲ. ಅಯೋಧ್ಯೆಯ ಪಟ್ಟದಲ್ಲಿ ಕುಳಿತಲ್ಲ, ಮತ್ತೆ ನನ್ನ ಆಡಳಿತಕ್ಕೂ ಅನುಕೂಲವಾಗುವ ಹಾಗೆ, ನನ್ನ ಮನದ ಭಾವಕ್ಕೂ ಬೇಕಾಗುವ ಹಾಗೆ ನಂದಿಗ್ರಾಮದಲ್ಲಿದ್ದುಕೊಂಡು ಅತ್ತ ಆಡಳಿತ, ಇತ್ತ ನೀನು ಯಾವತ್ತು ಬರುತ್ತಿ, 14 ವರ್ಷ ಯಾವಾಗ ಕಳೆಯುತ್ತದೆ ಅನ್ನುವಂತಹ ನಿರೀಕ್ಷೆ, ಎರಡು ಭಾವಗಳ ಜೊತೆಗೆ ಈ ಭರತ ರಾಮನ ನಿರೀಕ್ಷೆಯಲ್ಲಿರುತ್ತಾನಣ್ಣ. ಆದರೆ ಅಲ್ಲಿಯ ಐಶ್ವರ್ಯಗಳು, ಒಡೆತನವೋ, ಸಂಪತ್ತೋ, ಸೌಭಾಗ್ಯವೋ ನನಗೆ ಯಾವುದೂ ಬೇಡ. ನೀನಿಲ್ಲಿ ಹೇಗಿದ್ದೀಯೋ ಆ ತೆರನಾಗಿ ನಾನು ಹಾಗಿರುವೆ. ಹೊಟ್ಟೆ ತುಂಬಿಸ್ತೇನೆ, ಹೊಟ್ಟೆಗೆ ಊಟ ಮಾಡದೆ ಅಂತೂ ಇರುವುದಿಲ್ಲ. ನನಗೂ ನಿನಗೆ ಆಹಾರವಾಗಿರುವಂತಹ ಕಂದಮೂಲಾದಿಗಳೇ ಸಾಕು. ಆದರೆ ಮತ್ತೊಂದುಂಟು. ಏನಪ್ಪ? 14 ದಿವಸ ಕಳೆದು 9 ಗಳಿಗೆ ಪರ್ಯಂತ ಉಪವಾಸದಿಂದಿದ್ದು ಮರು ಕ್ಷಣಕ್ಕೆ ನೀನು ಬರುವುದು ಅರೆ ಕ್ಷಣ ತಡವಾದರೂ ಕೂಡ 14 ವರ್ಷದ ಮರುದಿನ 9 ಗಳಿಗೆ ಉಪವಾಸ ಇದ್ದು ನೀನು ಬರುವುದರೆ ಕ್ಷಣ ತಡವಾದರೂ ಕೂಡ ನಿನಗೆ ನಿನ್ನನ್ನನುಸರಿಸಿಕೊಂಡು ಬಂದಂತಹ ತಮ್ಮಂದಿರು ಇಬ್ಬರೇ ಅಂತ ನೀನು ತಿಳಿಯಬೇಕಾದೀತು. ಯಾಕೆ ಗೊತ್ತೋ? ಭರತ ಇರುವುದಿಲ್ಲ, ಭರತ ಅಗ್ನಿ ಪ್ರವೇಶ ಮಾಡಿಕೊಳ್ಳುತ್ತಾನೆ ನೀನು ಬಾರದೆ ಹೋದರೆ. ತಮ್ಮ ಅಣ್ಣ, ಭಾವೋನ್ಮಾದದಿಂದ ತಪ್ಪಿಯೂ ಇಂತಹ ಮಾತುಗಳನ್ನು ಆಡಬೇಡ. ಯಾಕಣ್ಣ? ನನ್ನ ಸಹೋದರನಾದಂತಹ ನಿನಗೆ ನನ್ನ ಕುರಿತಾಗಿ ಇರುವಂತಹ ಪ್ರೀತಿ ಎಷ್ಟು ಅನ್ನೋದನ್ನು ಈ ಮಾತಿನಿಂದ ನಾನು ತಿಳಿದೆ. ಆ ಕ್ಷಣಕ್ಕೆ ನೋಡು, ಲಕ್ಷ್ಮಣನಲ್ಲಿ ಹೇಳಿದೆ, ಆ ದಿನವನ್ನು ಈಗಲೇ ಬರೆದಿಟ್ಟುಕೋ, ಒಂದು ಕ್ಷಣವೂ ನಾವು ತಡ ಮಾಡಿ ಹೋಗುವ ಹಾಗಿಲ್ಲ ಅಂತ. ಮಗು, ತಡವಾದರೆ ಭರತನಿಗಿರುವುದಕ್ಕಾಗುವುದೇ ಇಲ್ಲ. ಮರದ ತುದಿಯನ್ನು ಏರಿ ಸೇನೆ ಸಹಿತನಾಗಿ ನೀನು ಬರುವಂತಹ ಹೊತ್ತಿಗೆ ಆಯುಧ ಪ್ರಯೋಗವನ್ನು ಮಾಡಿ ಮರದಲ್ಲಿರುವಂತಹ ನೇರಳೆಯ ಹಣ್ಣುಗಳನ್ನು ಉದುರಿಸಿದ ಹಾಗೆ ಭರತನನ್ನಾಗ್ಲಿ ಸೇನೆಯನ್ನಾಗ್ಲಿ ಸಮೂಲ ನಾಶ ಮಾಡುತ್ತೇನೆ ಅಂತ ತೊಡಗಿದಂತಹ ಲಕ್ಷ್ಮಣನೇ ಈ ಹೊತ್ತು ಲಜ್ಜೆಯಿಂದ ನಿನ್ನ ಕಣ್ಣ ಮುಂಭಾಗದಲ್ಲಿ ತಲೆ ತಗ್ಗಿಸಿ ನಿಂತಿದ್ದಾನೆ. ತಮ್ಮ, ಅಣ್ಣ, ನೀನಾಗ ಹೇಳಿದೆ ರಾಮ ದೊಡ್ಡವನೇ. ನನಗೀಗ ಅರ್ಥ ಆಯ್ತು ರಾಮ ದೊಡ್ಡವನಾದ್ದು ಹೇಗೆ ಅಂತ. ನಿನ್ನ ಹಾಗಿರುವ, ಲಕ್ಷ್ಮಣನ ಹಾಗಿರುವ ತಮ್ಮಂದಿರಿರುವ ಕಾರಣಕ್ಕಾಗಿ ರಾಮ ದೊಡ್ಡವನಷ್ಟೇ. ಆ ಹಿರಿತನ ನಿನ್ನಲ್ಲಿದ್ದದ್ರಿಂದಲೇ ದೊಡ್ಡವನಾದೆ. ಆಗಲಿ ಮಗು, ಅಯೋಧ್ಯೆಗೆ ಹೋಗು, 14 ವರ್ಷ ಕಳೆದು ಬರ್ತೇನೆ. ಅಣ್ಣ, ಅಯೋಧ್ಯೆಗೆ ಹೋಗುವುದು ನಿಜ, ಪಟ್ಟದಲ್ಲಿರುವುದಿಲ್ಲ ಅಂತಲೂ ನಿಜ. ಪಟ್ಟಾಭಿಷಿಕ್ತನ ನೀನು ಆಗದ ಮೇಲೆ ಆಳ್ವಿಕೆಯನ್ನು ಯಾರು ಮಾಡ್ತಾರಪ್ಪ? ಅಣ್ಣ, ನಾನು ಆಡಿದೆಯಲ್ಲವೇ, ನಂದಿಗ್ರಾಮದಲ್ಲೇ ಇದ್ದುಕೊಂಡು ಆಳ್ವಿಕೆ ಮಾಡುತ್ತೇನೆ ಅಂತ. ಸರಿ, ಆದರೆ ಭರತ ಅರಸನಾಗಿ ಅಲ್ಲ, ಮತ್ತೆ ಅಲ್ಲಿ ನೀನೇ ಇರಬೇಕು. ನೀನಿರುವುದಕ್ಕಾಗದಿದ್ದರೆ ಅಣ್ಣ, ಏನು ಮಾಡಬೇಕು ಅಂತ ಯೋಚಿಸಿದೆ.
ಬರಬೇಕಾದರೆ ಹ್ಮ್ ರಾಮ ಮರಳಿ ಅಯೋಧ್ಯೆಗೆ ಬರುತ್ತಾನೆ ಅಂತಾದರೆ ಹ್ಮ್ ಹೊನ್ನ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಬೇಕು ಮಗು ಅಂತ ನಮ್ಮವರೆಲ್ಲ ಆಡಿದ್ರು. ಇದು ಪಟ್ಟಾಭಿಷೇಕ ಆಗುವ ಕಾಲದಲ್ಲಿ ಧರಿಸಬೇಕಾದಂತಹ ಪಾದುಕೆಗಳು ತಂದಿದ್ದೇನೆ. ಹ ಅದನ್ನು ನನ್ನ 2 ಕೈಗಳಿಂದ ಎತ್ತಿ ಹಿಡಿದಿದ್ದೇನೆ. ಹ್ಮ್ ನಿನ್ನ ಕಾಲ ಬುಡದಲ್ಲಿ ಇರಿಸಿದ್ದೇನೆ. ಹ್ಮ್ ಅಣ್ಣ, ಹ್ಮ್ ನೀನೊಮ್ಮೆ ಧರಿಸ್ತೀಯೋ ಅದನ್ನು? ಸೇವೆಯನ್ನು ತನ್ನ ಪಾವನಾದ್ರಿಯೊಳಿದ್ದ ಹಾವುಗೆಯ ಕೈಲಿಟ್ಟು ಕರಸಿ ಬೀಳ್ಗೊಟ್ಟ ಸೇವೆಗಳನ್ನು ತನ್ನ ಪಾವನಾದ್ರಿಯೊಳಿದ್ದ ಏನು ಅಂತ ಹೇಳಿ ಭರತ? ಯಾಕಣ್ಣ? ಮೂಕನಾಗಿದ್ದೇನೆ. ರಾಮನ ಪಾದುಕೆಯನ್ನೇ ಎತ್ತಿ ನೀನು ಸಿಂಹಾಸನದಲ್ಲಿ ಇರಿಸ್ತಿ. ಹೌದಣ್ಣ, ರಾಮನ ಪಾದುಕೆ ಇದ್ದರೆ ರಾಮ ಇದ್ದ ಹಾಗಾದೀತು ಅಂತ ಒಂದು ಬಯಕೆ. ಕಂದ, ಅಣ್ಣ, ನಿನ್ನದಾದಂತಹ ಭಾವಗಳೇನುಂಟೋ ಅದು ಎಲ್ಲದಕ್ಕೂ ರಾಮ ವಿಪರೀತವಾಗಿ ಮಾತನಾಡಿದ ಅಂತ ಬೇಡ. ಇದು ನನ್ನ ಕಾಲ ಮುಂಭಾಗದಲ್ಲಿ, ಪಾದದ ಮುಂಭಾಗದಲ್ಲಿ ಇರಿಸಿದಂತಹ ಪಾದುಕೆಗಳ ಮೇಲೆ ನನ್ನ ಕಾಲನ್ನೊಮ್ಮೆ ಸ್ಪರ್ಶಿಸಿದ್ದೇನೆ. ಸರಿ, ಬದುಕು ಅನ್ನುವುದು ಬಹುಶಃ ಹೀಗೇ ಸಾಗಬೇಕು ಅಂತ ವಿಧಿ ಬರೆದಿರಬೇಕು. ಒಂದು ಮಾತೇಳೋ ನಿನ್ನಲ್ಲಿ. ಏನಣ್ಣ? ಪಟ್ಟಾಭಿಷಿಕ್ತನಾಗುವುದಕ್ಕೆ ನಾನು ಸನ್ನದ್ಧನಾಗುವಲ್ಲಿವರೆಗೆ ನಮ್ಮ ತಾಯಿಯಾದಂತಹ ಕೈಕೇಯಿ ಯಾವ ಕಾಲಕ್ಕಾದರೂ ನನ್ನಲ್ಲಿ ದ್ವೇಷವನ್ನೋ ಅಥವಾ ಬೇರೆ ಯಾವುದೋ ಒಂದು ಭಾವವನ್ನು ತಳೆದದ್ದುಂಟೋ ಹೇಳು? ಇಲ್ಲ. ಬಾಲ್ಯದಲ್ಲೇ ತೊಡೆಯಲ್ಲಿ ಮಲಗಿಕೊಂಡು ನೀನು ಸ್ತನ್ಯಪಾನವನ್ನು ಮಾಡುವ ಹೊತ್ತಿನಲ್ಲಿ ನಾನೆಲ್ಲಿಯಾದರೂ ಓಡೋಡಿ ಬಂದರೆ ನಿನ್ನನ್ನು ಕೆಳಗಿಳಿಸಿ ನನ್ನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದಂತಹ ಮಹಾತಾಯಿ ಆ ಕೈಕೆ. ಹಾಗಾದ್ರೆ ಯಾಕೆ ಈ ಭಾವ ಬಂತು ತಾಯಿಗೆ ಅಂತ ಕೇಳಿದರೆ, ನಾನು ಆಗ ಆಡಿದಂತೆ ವಿಧಿಯನ್ನು ಮೀರಿ ನಡೆಯುವುದಕ್ಕೆ ನಮ್ಮಿಂದ ಆಗುವುದಿಲ್ಲ ಮಗು. ಹೌದಣ್ಣ, ಅರ್ಥವಾಗುತ್ತಾ ಉಂಟು. ಯಾಕಿದನ್ನು ಆಡಿದೆ ಗೊತ್ತೇ? ಯಾಕೆ? ತಾಯಿಯ ಕುರಿತಾಗಿ ಯಾವುದೋ ಒಂದು ಅಸಹ್ಯ, ಒಂದು ರೋಷ ಭಾವ ನಿನ್ನಲ್ಲುಂಟು. ಮರಳಿ ನೀನು ಅಯೋಧ್ಯೆಗೆ ಹೋಗಿ 14 ವರ್ಷ ಕಳೆದು ನಾನು ಬರುವಲ್ಲಿವರೆಗೆ ಯಾವ ಕಾರಣಕ್ಕಾಗೂ ತಾಯಿಯ ಕುರಿತಾಗಿ ಕೆಡು ನುಡಿಯನ್ನು ಆಡಬಾರದೇನೋ? ಆಡಲಾರೆ ಅಣ್ಣ. ನನ್ನ ತಾಯಿ ಬೇರೆಯಲ್ಲ, ನಿನ್ನ ತಾಯಿ ಬೇರೆಯಲ್ಲ ಅಂತ ತಿಳಿದು ನಾವು ಬದುಕಿದವರು. ಅದೇ ರೀತಿಯಾದಂತಹ ಗೌರವದಿಂದ ಆ ತಾಯಿಯನ್ನು ಕಾಣಬೇಕು. ಆದೀತು, ನನ್ನ ಆಣೆ. ಆದೀತಣ್ಣ, ಹೋಗಿ ಬಾ. ನಿನ್ನ ಆಣೆಯನ್ನು ಮೀರಿ ವ್ಯವಹರಿಸುವುದಿಲ್ಲ ಈ ಭರತ. ಸರಿ, ನಿನ್ನ ಪಾದವನ್ನು ಸ್ಪರ್ಶಿಸಿದಂತಹ ಈ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಪಟ್ಟದ ಮೇಲಿಟ್ಟಿರುತ್ತೇನೆ. ಆದೀತು, ನಿನ್ನ ನಿರೀಕ್ಷೆಯಲ್ಲಿರುತ್ತೇನಣ್ಣ. ನಿನ್ನ ಆದೀತು ಹೋಗಿ ಬಾ.